श्रीविघ्नराजं भजे, श्रीविघ्नराजं भजे, श्रीविघ्नराजं भजे, श्रीविघ्नराजं भजे, श्रीविघ्नराजं भजे हम भजे हम भजे हम भजे तमिह श्रीविघ्नराजं भजे, श्रीविघ्नराजं भजे हम भजे हम भजे हम भजे तमिह श्रीविघ्नराजं भजे। संततमहं दन्तिकुञ्जरमुखम् अन्तकान्तकसुतं तमिह श्रीविघ्नराजं भजे, संततमहं दन्तिकुञ्जरमुखम् अन्तकान्तकसुतं तमिह श्रीविघ्नराजं भजे, श्रीविघ्नराजं भजे हम भजे हम भजे हम भजे तमिह श्रीविघ्नराजं भजे। कनककेयूरहारावळी कलितगम्भीरगौरगिरिशोभसुशोभं, कनककेयूरहारावळी कलितगम्भीरगौरगिरिशोभसुशोभं, कामादिभयभरितमूढमल कलिकलुषगण्ठितमखण्ड सलापं, सनकसुखनारद पतञ्जलि पराचर मदङ्गमुनिसङ्घ सलाभो, सत्यपरमच्चनयन प्रमद मुक्तिकर तत्त्वपरिनित्य निगमादि स्वरूपं श्रीविघ्नराजं भजे, श्रीविघ्नराजं भजे हम भजे हम भजे हम भजे तमिह श्रीविघ्नराजं भजे। ಪೂರ್ವಕವಾಗಿ ಸ್ವಾಗತಿಸಿ ಗೌರವಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ, ಸಂಸ್ಕಾರವೂ ಹೌದು. ಈ ನೆಲೆಯಲ್ಲಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಗೌರವ ಸಲಹೆಗಾರರು ಆಗಿರುವಂತಹ ನಿವೃತ್ತ ಮುಖ್ಯೋಪಾಧ್ಯಾಯರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಶ್ರೀಯುತ ಆನಂದ KS ಗೋಳಿ ಅವರು ಸರ್ವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಕೋಶಾಧಿಕಾರಿಗಳಾಗಿರುವಂತಹ ವಿಶ್ವನಾಥ್ ನಾಯಕ್ ಅವರು, ಕಾರ್ಯದರ್ಶಿ ಆಗಿರುವಂತಹ ರಾಮಕೃಷ್ಣ ಅವರು ವೇದಿಕೆಯನ್ನು ಸೇರಿಕೊಳ್ಳಬೇಕು ಅಂತೇಳಿ ವಿಜ್ಞಾಪನೆ. ಈಗ ನಮ್ಮ ವೇದಿಕೆಯನ್ನು ಅಲಂಕರಿಸಿದಂತಹ ಗಣ್ಯ ಅತಿಥಿಗಳನ್ನು ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮ. ಇವತ್ತಿನ ಈ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿರುವವರು ಶ್ರೀ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಳ, ಇದರ ಸಂಚಾಲಕರು. ಸಮಾಜಮುಖಿ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆ ಮೂಲಕ ಅನೇಕ ಕೈಂಕರ್ಯಗಳನ್ನು ಈ ಭಾಗದಲ್ಲಿ ಮಾಡಿರತಕ್ಕಂಥ ಒಬ್ಬ ಹಿರಿಯ ಚೇತನ, ಗೋಪಾಲಕರೂ ಹೌದು, ನಮ್ಮೆಲ್ಲರ ಮಾರ್ಗದರ್ಶಕರು ಹೌದು ಆದಂತಹ ಗೌರವಾನ್ವಿತ TG ರಾಜಾರಾಮ್ ಭಟ್ ಇವರನ್ನು ನಮ್ಮ ಅಯ್ಯಪ್ಪ ಸ್ವಾಮಿ ಮಂದಿರದ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರಿಗೆ ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರಲ್ಲಿ ವಿನಂತಿ ಮಾಡ್ತೇನೆ. ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಶ್ರೀ ರಾಮಕೃಷ್ಣ ಪಟ್ಟೋರಿ ಅವರಲ್ಲಿ ವಿನಂತಿ ಮಾಡ್ತೇನೆ, ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು. ಇನ್ನೋರ್ವ ಅತಿಥಿ ಶ್ರೀಮತಿ ಗಾಯತ್ರಿ ಕಿಶೋರ್, ಮುನ್ನೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಮಹಿಳಾ ರಾಜಕಾರಣಿಯಾಗಿದ್ದುಕೊಂಡು ಬಹಳಷ್ಟು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಬಹಳ ಶಕ್ತಿ ತುಂಬತಕ್ಕಂಥ ಒಬ್ಬಳು ಧೀರ ಮಹಿಳೆ ಶ್ರೀಮತಿ ಗಾಯತ್ರಿ ಕಿಶೋರ್ ಇವತ್ತು ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಉದ್ಯಮಿಗಳಾಗಿರತಕ್ಕಂಥ ಶ್ರೀ ಚಂದ್ರಶೇಖರ್ ಶೆಟ್ಟಿ ಮಂಟಮೆ, ಸ್ಥಳೀಯರು, ಸಾಮಾಜಿಕವಾಗಿ ತನ್ನನ್ನು ಗುರುತಿಸಿಕೊಂಡವರು. ಬಹುಶಃ ನಾಡ್ದು ಜನವರಿ 5ನೇ ತಾರೀಕಿಗೆ ಮುಡಿಪು ಭಾಗದಲ್ಲಿ ಬಹಳ ದೊಡ್ಡದಾದಂಥ ಒಂದು ಉದ್ಯಮವನ್ನು ಆರಂಭಿಸಿ ಅದರ ಉದ್ಘಾಟನೆ ನಾಡ್ದು 5 ತಾರೀಕಿಗೆ ಮುಡಿಪು ವಿಭಾಗದಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಸಮಾಜಮುಖಿ ಚಟುವಟಿಕೆಗಳಿಗೆ ತನ್ನ ಸ್ಪಂದನೆಯನ್ನು ನೀಡುತ್ತಾ, ಸಹಕಾರವನ್ನು ನೀಡುತ್ತಾ, ಬಹುಶಃ ಈ ದೇಗುಲಕ್ಕೂ ಕೂಡ ಬಹಳಷ್ಟು ಗರಿಷ್ಠ ಪ್ರಮಾಣದ ಆರ್ಥಿಕ ಧನ ಸಹಾಯವನ್ನು ನೀಡಿದವರು ಚಂದ್ರಶೇಖರ್ ಶೆಟ್ಟಿ ಮಂಟಮೆಯವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಬಹಳ ಗೌರವದಿಂದ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ವಸಂತ್ ಕುಮಾರ್ ಅವರು, ನಮ್ಮ ಅಯ್ಯಪ್ಪ ಮಂದಿರದ ಪದಾಧಿಕಾರಿಗಳು ಓರ್ವರಾಗಿರುವ ವಸಂತ್ ಕುಮಾರ್ ಅವರು
ಶಾಲು ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಶ್ರೀ ಗಿರೀಶ್ ಆಳ್ವ ಮೋರ್ಲಾ, ವೃತ್ತಿಯಲ್ಲಿ ಉದ್ಯಮಿ, ಸಮಾಜಮುಖಿ ಕಾರ್ಯಕ್ಷೇತ್ರ ತನ್ನ ಬದುಕಿನ ಭಾಗ, ಧಾರ್ಮಿಕವಾಗಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಂಥವರು, ದೊಡ್ಡ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡುವುದರ ಮೂಲಕ ಬಹಳಷ್ಟು ಜನರಿಗೆ ಕೆಲಸಗಳನ್ನು ಒದಗಿಸಿಕೊಟ್ಟವರು ಸನ್ಮಾನ್ಯ ಗಿರೀಶ್ ಆಳ್ವ ಇವರನ್ನು ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಶಿವಪ್ರಸಾದ್ ಕಕ್ಕೆ ಮಂಜಳು ಇವರು ಬಂದು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಬೆಳಗ್ಗೆ ನಡೆದಂತಹ ಭಜನ ಸಂಕೀರ್ತನ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಪ್ರಜ್ವಲನೆ ಮಾಡಿದಂತಹ ಶ್ರೀ ಮಂಜುನಾಥ್ ಆಳ್ವ ತೇವನಾಡು ಗುತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಕ್ಷೇತ್ರದ ಪದಾಧಿಕಾರಿಗಳವರು ಆಗಿರುವಂಥ ಮನೋಜ್ ರಾವ್, ಸ್ವಾಮಿ ಮಂದಿರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಶೆಟ್ಟರು ಉಪಸ್ಥಿತರಿದ್ದಾರೆ. ಕಳೆದ ಬ್ರಹ್ಮಕಲಶ ಆದಂದಿನಿಂದ ಇವತ್ತಿನವರೆಗೂ ಕೂಡ ನಿತ್ಯ ನಿರಂತರವಾಗಿ ಈ ದೇಗುಲದಲ್ಲಿ ನಾನು ಕೂಡ ಒಬ್ಬ ಭಕ್ತ ಅನ್ನುವುದನ್ನು ನಿರೂಪಿಸಿಕೊಟ್ಟಂಥವರು ಶ್ರೀನಿವಾಸ್ ಶೆಟ್ಟರು. ಅದು ಯಾವುದೇ ಸಂದರ್ಭ ಇರಲಿ, ಯಾವುದೇ ಸನ್ನಿವೇಶ ಇರಲಿ, ಬೆಳಗ್ಗೆ ಮತ್ತು ಸಂಜೆ ಆ ಎರಡು ಹೊತ್ತಿನ ಕಾರ್ಯಕ್ರಮ, ಪೂಜಾ ವಿಧಿವಿಧಾನಗಳನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಅರ್ಥಪೂರ್ಣವಾದ ರೀತಿಯಲ್ಲಿ ಸಹಕರಿಸತಕ್ಕಂಥವರು ಶ್ರೀನಿವಾಸ್ ಶೆಟ್ಟಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಯ್ಯಪ್ಪ ಸ್ವಾಮಿ ಮಂದಿರದ ಪ್ರಧಾನ ಕಾರ್ಯದರ್ಶಿಗಳು, ಕೊಣಾಜೆ ಗ್ರಾಮ ಪಂಚಾಯತಿನ ಸದಸ್ಯರು, ನಮ್ಮ ಈ ದೇವಾಲಯದ ಅರ್ಚಕರು ಕೂಡ ಶ್ರೀ ರಾಮಕೃಷ್ಣ ಪಟ್ಟೋರಿ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಿಮ್ಮ ಮೂಲಕ ನಾನು ಸ್ವಾಗತಿಸ್ತಾ ಇದ್ದೇನೆ. ಪೊಲೀಸ್ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು, ನೆರೆದಿರತಕ್ಕಂಥ ಎಲ್ಲ ಭಕ್ತರನ್ನು, ನಮ್ಮ ಈ ಕ್ಷೇತ್ರದಲ್ಲಿ ಯಾವಾಗಲೂ ನಿತ್ಯ ನಿರಂತರವಾಗಿ ಯುವ ವ್ಯಕ್ತಿತ್ವಗಳನ್ನು, ಯುವ ಸಮೂಹವನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಸ್ವಾಗತಿಸಿ ಗೌರವಿಸಿದಂತಹ ಶ್ರೀಯುತ ಆನಂದ ಕೆ.ಎಸ್. ಹೇಗೋಳಿ ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ನೋಟ ಮತ್ತು ಮುನ್ನೋಟದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಬೇಕು ಅಂತೇಳಿ ಸಣ್ಣ ರೀತಿಯಲ್ಲಿ ಶ್ರೀಯುತ ಶ್ರೀನಿವಾಸ್ ಅಭಿಮಾನಿಗಳ ನಿಕ್ಲಡ ಊರ್ದ ಕಡಕ್ಕೇನೊಂದು ಇನಿ ಒಂಜಿ 35 ವರ್ಷಗೂ ನಮ್ಮ ಅಯ್ಯಪ್ಪ ಮಂದಿರ ನಮ್ಮ ಪಾದಾರ್ಪಣೆ ಮಾಡ್ತಾರೆ. 35 ವರ್ಷದ ದುಂಬುಲ ಎಂಕ್ಲು ಪ್ರಥಮ ಬ್ಯಾಚ್ ಒಂತ ಜನ ಶಬರಿಮಲೆಗೆ ಪೋಂತನ ಪೋರ್ತು 35 ವರ್ಷದ ದುಂಬು ನಿಕ್ಲ ಆಲೋಚನೆ ಮನ್ಪುಲಿ ಒಂದು ಹಸೈಗೋಳಿ ಆ ಪೊರ್ತುದಾಲ ಮಲ್ಲ ಬುಲೆದಿಜ್ಜಾನು ಒಂದು ಒಂಜಿ ಈ ಕೈಕಂಜಿ ಮೇಪುನ ಗುಡ್ಡೆ ಒಂದು ನಿಜವಾದ ನಮ್ಮ ಆರ್ಟಿಸಿಡ್ಲ ಒಂದು ಒಂದು ನೇತ ಜಾಗೆ ಗ್ರಾಸ್ ಲ್ಯಾಂಡ್ ನೇನು ಈ ಲ್ಯಾಂಡನ್ನು ವೈಕ್ಲ ಕೊರಿಯರ ಬಲ್ಲಿಂದ ಒಂಜಿ ಸರ್ಕಾರದ ಕಾನೂನು ಇತ್ತನು ಒಂದು ಎಕರೆಗಟ್ಟಲೆ ಜಾಗೆ ಇಂಚಿನ ನೇತ ಜಾಗೆ ಆದಿತ್ತನು ಅಂಜದು ಪುನಃ ಈ ಜಾಗೆಡು ನಮ್ಮ ಇನಿ ಬಾರಿ ಮಲ್ಲ ಒಂಜಿ ಮಂಗಳೂರು ವಿಶ್ವವಿದ್ಯಾನಿಲಯ ವಿದ್ಯಾಕೇಂದ್ರ ಇಡೀ ಒಂಜಿ ಜಗತ್ತಿಗೆ ತೋಜಿನ ಒಂಚಿನ ವಿದ್ಯಾಕೇಂದ್ರದ ನಡುಟು ನಮ್ಮ ಆಸೆಗೊಳ್ಳುಲ್ಲ 35 ವರ್ಷಕ್ಕೆ ದುಂಬು ಮಾಲೆಪಾಡ್ದು ಪುನಗ ಈ ಜಾಗೆಡು ಎಂಕ್ಲು ಬಿರಿಪಾಡ್ದು ಕುಲ್ಲುದು ಒಂಜಿ ರಡ್ಡು ಪರ್ಲಾಂಗ್ ದೂರ ಮೀದು ಬಾರಿ ಕಷ್ಟಡು ಆ ಮಾಲಾಧಾರಣ ಮಂತದು ಆ ಪೊರ್ತುಡು ಅಪಗದ ಸ್ವಾಮಿನಕ್ಲು ಬಾರಿ ಕಷ್ಟಜೀವಿ ಅದು ಮಸ್ತ್ ಬೆಂತೇರಿ ಆ ಎಂಕ್ಲು ಪ್ರಥಮವಾದ ಒಂಜಿ ಮಂದಿರ ಕಟ್ಟನಕ್ಲ ನೆಕ್ ದುಂಬುಲ ಬಂತೆ ಎಂಕ್ಲು ಖಾಲಿ ಒಂಜಿ 5,000 ರೂಪಾಯಿ ಆ ಮಂದಿರನ ಅಪಗ ಕಟ್ಟದ ಮಾತು ಸ್ವಾಮಿನಕ್ಲ ಶ್ರಮದಾನ ಮಂತದು ರಾತ್ರಿ ಬಗೆಲು ನಾ 3 ಗಂಟೆಗೆ ಬಂದದು ಒಂಜಿ ಗಾಡಿಡು ಲಾರಿನು ಆ ಕಲ್ಪನೆಗೆ ಕೊನದ ಆ ಮಣ್ಣು ಪಾಡೊಂದು ಈ ಜಾಗ ನೆಲತಟ್ಟಿಜಾನು ಅಯ್ಡು ಮಸ್ತ್ ಬೆಂತೇರಿ ಐನು ಪಂಡ ಇನಿ ಇಡೀ ನಾವು ಈ ಭಕ್ತರಿಗೆ ನಿತ್ಯ ಬರ್ಪುಣ ಭಕ್ತರಿಗೆ ಒಂಜಿ ಎಡ್ಡ ರೀತಿದ ಒಂಜಿ ಸನ್ನಿಧಾನದೊಂದು ಪನ್ಪುಣೇನು ನಿಖಲ ಗಮನಕ್ಕೆ ಕೊಂದರೆ ಏನುಲ್ಲೆ ಆಂಡ ಇನಿ ನಮ್ಮ ಮಹಿಳೆಯರಡಿದು ಇನಿ ಒಂಜಿ ಧಾರ್ಮಿಕ ಚಟುವಟಿಕೆ ಅವು ಐಕ್ಯ ಪ್ರೇರಣಾ ಶಕ್ತಿ ಆದ ಪುನಃ ಇನ್ನು ನಮ್ಮ ಅಪ್ಪೆಲ್ಲ ಏರುಳ್ಳಿರ ನಮ್ಮ ಜೋಕ್ಲನ್ನು ಎಲ್ಲೆಡೆ ಐಕಿ ಭಜನೆ ನಮ್ಮ ಧರ್ಮದ ಸಂಸ್ಕೃತಿನ ನಿಖಲಿ ತೆರಿಪಾಯರ್ದಂಡ ಬಾರಿ ಅಡ್ಡೆ ನಮ್ಮ ಹಿಂದೂ ಜೋಕುಲಿನಿ ಮಸ್ತ್ ಆಲ ಒಂದುಲ್ಲೇರಿ ನಮ್ಮ ತೂವೊಂದುಲ್ಲ ಅಕಲ್ನ ಪರಿಸ್ಥಿತಿ ತೂನಗ ಬೇಜಾರಾಪುಂಡು ಅಣ್ಣ ಪ್ರತಿಯೊಂದು ಅಪ್ಪೆಲ್ಲ ಪನ್ಪಲೆ ನಮಗೆದ ಲಂಚ ಪನ್ಪುಜಿ ಅಯ್ಯ ಬಾರಿ ಅಡ್ಡೆ ಅಂದ್ರೆ ಇಂದು ಪ್ರತಿಯೊಂದು ಅಪ್ಪೆ ಪನ್ಪುಣ ಮಾತ್ರ ಅಪ್ಪೆ ಬಾಲೆ ಅಲ್ಲ ಆ
ಅಲ್ಲ ಬಾಲ್ಯನ ಬಿಡ್ದುಕೊರ್ರೆ ಏಪಲ ತಯಾರಿದ್ದೀರಿ ಏತೆ ಎಂಕ್ಲ ಅನ್ಯಾಯ ಮಂತನಲ್ಲ ಅಪ್ಪೆ ಪನ್ಪುನಿ ನಮಗೆ ಬಾರಿ ಎಡ್ಡೆ ಅಂತೀನಿ ಅಯ್ಯ ಪೆಟ್ಟು ಮನ್ಪಡು ಗಲಾಟೆ ಮನ್ಪಡು ಗಂಗಸರ ಬರ್ದು ಬೂರಾಡು ಅನ್ನ ಅಪ್ಪೆ ತನ್ನ ಬಾಯಿ ಹಿಡ್ದು ಒಂಜಿ ಮಗನ ದೂರು ನಂಚಿನ ಪ್ರಕ್ರಿಯೆಯನ್ನು ಭಾರಿ ವರ್ಷ ಹೊಡ್ತು ಒಂದಿಲ್ಲ ಓ ಅಪ್ಪೆಲ್ಲ ಮಗನ ಬಿಡ್ದುಕೊರ್ಪಿಜಾಲು ಅಂಚದ ಪುನಃ ದಯಮಂತದ್ದು ನಮ್ಮ ಆ ಜೋಕುಲು ವಾ ಸಾದಿರು ಪೋಪ ಆ ಜೋಕುಲಿಗೆ ಎಡ್ಡೆ ಶಿಕ್ಷಣ ಕೊರಲಿ ಮುಲ್ಪ ಈ ಆಸ್ಪಾಸ್ತ ಜೋಕುಲಿನ ಪ್ರತಿ ವಾರ ಅನ್ಕಲ್ ಶನಿವಾರ ಭಜನೆ ನಡಪುನು ಪ್ರತಿ ಶನಿವಾರ ಒಂಜಿ ಅನ್ನಪ್ರಸಾದದ ಒಂಜಿ ಪ್ರಕ್ರಿಯೆ ಎಂಕಲು ಈ ಮುಲ್ಪದ ಸಮಿತಿ ಮಂತೊಂದುಂಡು ಭಾರಿ ಕಷ್ಟದ ಕೆಲಸ ಆಂಡಲ ಐನು ಉಂತಾಯರ ಬಲ್ಲಿ ಬಂಡದು ಕೊರೋನದ ಬಕ್ಕ ಈ 4 ವರ್ಷದ ಎಂಕ್ಲೈನು ಭಾರಿ ಬಂಗಡು ನಡಪ ಒಂದಿಲ್ಲ ಮಸ್ತ್ ಜನ ಬರಂದುಲ್ಲೇರಿ ಅಂಚನೆ ನಿಖಿಲ ಜೋಕುಲೆಲ್ಲ ಆ ಭಜನಾ ಒಂಜಿನೇ ಕಡಪುರದು ಮಸ್ತ್ ಜೋಕುಲು ಎಡ್ಡೆಡ್ಡೆ ಜೋಕುಲು ನಮ್ಮಿಟ್ಟುಲ್ಲ ಅಕಲ್ನ ಭಾರಿ ಆಕ್ಟಿವಿಟಿಲೇರಿ ಅಕಲ್ನ ಸಭಾ ಕಂಪನ ಪೋದು ಅಕಲ್ ಆ ಜೋಕುಲು ಭಾರಿ ಖುಷಿಟ್ಟು 10 ಜನ ನಟ್ಟು ಪಾತೆರ ಒಂಜಿನ ಒಂಜಿ ಜೋಕುಲಾದು ಸಮಾಜ ನಿಖಿಲ ಇಲ್ಲಡೆ ಅದು ಸಮಾಜಕ್ಕೆ ಅಕಲು ಒಂಜಿ ಎಡ್ಡೆ ಜೋಕುಲಾದ ನಮ್ಮ ಏರು ನಮ್ಮ ಇನಿ ಭೂಮಿಗೆ ಬರ್ಪನ ನಮ್ಮ ಈ ಶರೀರ ಒಂಜಿ ಇಲ್ಲಡೆಗೆ ಪ್ರಯೋಜನ ದಿಕ್ಕೊಡು ಅಂಚೆನೆ ಸಮಾಜಕ್ಕೆ ಪ್ರಯೋಜನ ದಿಕ್ಕೊಡು ಅಂಚಿನ ಒಂಜಿ ಪ್ರಕ್ರಿಯೆಡ ನಮ್ಮ ಪ್ರತಿದಿನಲ ದೇವರಡ ಕೈಮಿಗೆ ನಮ್ಮ ಅಂಚೆನೆ ನಮ್ಮ ಈ ಶರೀರ ನಮ್ಮ ದೇವರ ನಂಗೆ ಅಪ್ಪೆ ಕೊರ್ದು ನಮ್ಮ ಈ ಭೂಮಿಗೆ ಬರ್ಪ ಈ ಶರೀರನ ನಮ್ಮ ಓವೇ ಒಂಜಿ ದುಷ್ಟ ಕೆಲಸಕ್ಕೆ ಉಪಯೋಗ ಮನ್ಪಂದೆ ನಮ್ಮ ಮನಸ್ಸಾವಡು ಶರೀರ ಆವಡು ಐನ ಆತು ಜಾಗೃತ ಸಿಡಿದಿದ್ದು ಆ ದೇವರ ನೆನೆದು ಸ್ಮರಣೆ ಮಂತದ್ದು ಪ್ರತಿನಿತ್ಯ ಅಲ್ಲ ಈ ನಮ್ಮ ಆರೋಗ್ಯವಾಯಿನ ಒಂಜಿ ಶರೀರ ಕೊರ್ದು ಐಟ್ ಎಡ್ಡೆ ಕೆಲಸ ಆಪ್ಲಕ ಒಂಜಿ ನಂಗೆ ಪ್ರತಿವರೆಗಳ ಎಡ್ಡೆ ಬುದ್ಧಿ ಕೊರಡು ನಮ್ಮ ಕೆಟ್ಟ ಆಲೋಚನೆ ನಮ್ಮ ಮನಸ್ಸೇ ಬರೀರ ಒಂದೇ ಸಮಾಜಕ್ಕೆ ನಮ್ಮ ಇಲ್ಲಡೆ ತತ್ತಿನ ಸಮಾಜಕ್ಕೆ ಈ ಒಂಜಿ ಪರಿಸರಕ್ಕೆ ನಮ್ಮ ಎಡ್ಡೆ ಪ್ರಕ್ರಿಯೆ ಎಡ್ಡೆ ಕೆಲಸಗೂ ನಮ್ಮ ಈ ಶರೀರ ಉಪಯೋಗ ಆವಡು ಪಂಡದು ಈ ಒಂಜಿ 35 ವರ್ಷಡು ಭಾರಿ ಶೋಕುಡು ಈ ಒಂಜಿ ಪ್ರತಿ ಎಂಕ್ಲ ಈ ಅಯ್ಯಪ್ಪ ಮಂದಿರ ಡಿಸೆಂಬರ್ 14 ಧನುಸಂಕ್ರಮದಾನಿ ಸ್ಥಾಪನೆ ಆಯ್ನಂಚಿನ ಒಂಜಿ ಮಂದಿರ ನೇನು ಬಂಗಾರು ಭಟ್ರು ಮನ್ನುಲ್ಲಾರ ತಲಪಾಡಿದ ಭಟ್ರು ಆರ್ನ ದಿವ್ಯ ಹಸ್ತಡು ಈ ಒಂದು ಮಂದಿರ ಪ್ರತಿಷ್ಠಾತನು ಐದು ಬೊಕ್ಕ ಒಂಜಿ ಈ 35 ವರ್ಷಗಳ ಈ 14 ತಾರೀಕದ ಒಂದು ಯಶಸ್ವಿಯಾದ ಈ ಕಾರ್ಯಕ್ರಮ ನಡಪುಣದು ಮಂಡ ಅವು ಭಾರಿ ಖುಷಿತ ವಿಚಾರ ಈ 35 ವರ್ಷಗಳ ನಮ್ಮ ಇನ್ನು ತೂವೊಂದಿಲ್ಲ ಮಸ್ತ್ ಜನ ಬತ್ತದು ಒಂಜಿ ಕೈ ಮುಗಿದು ಅನ್ನಪ್ರಸಾದ ದೆತ್ತೊಂದು ಬೇರೆ ಹೂವೇ ಒಂಜಿ ವಿಘ್ನ ಜಂದೆ ಭಾರಿ ಪೊರ್ಲು ನಡತೊಂದುಂಡು ಐಕ್ ನಿಖಿಲಿಗೆ ಮಾತಿರಲ್ಲ ಐಕ್ ಸಾಕಾರ ಕೋರ್ನ ಊರ್ದಾಕಲಿ ಈ ಪರಿಸರದಾಕಲಿ ಮೇಕಲ್ನ ಮಲ್ಲ ಸಾಕಾರಡೊಂದು ನಡತೊಂದು ನಲ್ಲ ನಿಖಿಲ ಒಂಜಿ ಎಡ್ಡೆ ಒಂಜಿ ಆಶೀರ್ವಾದ ಈ ಮಂದಿರ ಗುಪ್ಪಾಡು ನಿಖಿಲ್ ಮಾತಿರಲ್ಲ ಈ ಮಂದಿರಗೆ ನಿತ್ಯ ರಡ್ಡು ಪೊರ್ತು ಪೂಜಾನಾಗ ಬಲಿ ಅಂಜನೆ ಈ ಮಂದಿರಡಿ ಇನಿ ನಮ್ಮ ಗುರುಸ್ವಾಮಿ ಅದು ಜಗನ್ನಾಥ ಸ್ವಾಮಿ ಇಲ್ಲಿರು ಅಂಜನೆ ನಮ್ಮ ರಾಮಕೃಷ್ಣರೆಲ್ಲ ಮಂತೊಂದುಲ್ಲೇರು ಒಂದು ವಿಷಯ ಪಂಡ ಪಂಚಲೋಹದ ಮೂರ್ತಿಗೆ ಎಂಕ್ಲು ನೇನು ಮುಲ್ಪ ಪ್ರತಿ ಒಂಜಿ ಕೆಲಸಲ ಸೇವಾ ಮನೋಭಾವ ನೋಡಾವೊಂದುಂಡು ಏರೆಗಳ ಸಂಬಳ ಕೊರ್ಪುಜ ಪೂಜೆ ಮನ್ಪುನಕ್ಲೆಗಳ ಅಂಕ್ಲು ಸಂಬಳ ಕೊರ್ಪುಜ ಅವಳ ಕಷ್ಟದ ಕೆಲಸ ಒಂಜಿ ಅಯ್ಯಪ್ಪನ ಪಂಚಲೋಹದ ಮೂರ್ತಿಗೆ ಗರ್ಭಗುಡಿಗೆ ಪೊಗ್ಗುದು ಪೂಜೆ ಮನ್ಪುನ ಎಲ್ಲ ವಿಚಾರ ಆತು ಆಯ್ ಚೌಲ್ ನೀರು ಇಡು ಮೀದು ಚಂಡಿ ಕುಂಟುಡು ಆ ಪೂಜೆ ಪುರಸ್ಕಾರ ಮನ್ಪಡಾಪುಂಡು ನುಗು ಅಂಚೆನೆ ಆತು ಶುದ್ಧಾಚಾರ ಬೋಡಾಪುಂಡು ಒಟ್ರಾಸಿ ಪೂಜೆ ಮನ್ಪೆರ ಆಪುಜಿ ಆಯ್ ಪ್ರತಿ ಒಂಜಿ ನೇನ ಸಸ್ಯಾಹಾರಿ ಆದು ಜಾಗೃತ ವ್ಯವಸ್ಥೆ ಉಂತದು ಒಂಜಿ ಊರ್ದ ಗೌರವನ ಒರ್ತಂದು ಆ ಪೂಜೆ ಮನ್ಪುನಾರು ಉಪ್ಪಡಾಪುನು ಅಂಚದ ಉಪ್ಪುನಾಗ ಈ ನೇನು ಸೇವಾರು ಉಪ್ಪಡು ರಡ್ಡು ಜನ ಮಂತೊಂದುಲ್ಲೇರು ಭಾರಿ 4-5 ವರ್ಷಡು ಒಂದು ಭಾರಿ ಕುಸಿತ ವಿಚಾರ ಒಂದು ನಿಕ್ಲಡ ಯಾನು ಪನಿಯರು ಇಷ್ಟಪಡಪೆ ಅಂಚನೆ ಇನಿ ನಮ್ಮ ಈ ಒಂಜಿ ಸಭಾ ಕಾರ್ಯಕ್ರಮಡು ಟಿ ರಾಜಾರಾಮ್ ಭಟ್ರುಲ್ಲಿರಿ ಎಂಕ್ಲು ಎಲ್ಲೆಪ್ಪನಾಗ ಒಟ್ಟಿಗೆ ಪೂರ ಶಾಲೆಗೆ ಪೋಯಿನ ಅಕ್ಲು ಬಹುಶಃ 4 ಜನ ಮೆಗ್ಗಿಪಲ್ಲಿ ಅಕ್ಲು 4 ಜನತಲ್ಲ ಎಂಕ್ಲು ಪರಿಚಯ ಉಂಡು ಅಕ್ಲು ಒರಿಯಡ್ದೋರಿ ಕಲ್ಪರೇಟ್ ಮೆಗ್ಗಿಪಲ್ಲಿ ಭಾರಿ ಹುಷಾರು ಒರಿ ಬ್ಯಾಂಕಿಂಗ್ ಕ್ಷೇತ್ರಡುಲ್ಲೇರಿ ಬೊಕ್ಕರಿ ಉದ್ಯಮದುಲ್ಲೇರಿ ಬೊಕ್ಕ ರಾಜಾರಾಮ್ ಭಟ್ರು ಮಾತ ಸಾಮಾಜಿಕ ರಾಜಕೀಯ ಚಟುವಟಿಕೆ ಹಿಡಿತದೆ SCDC ಬ್ಯಾಂಕ್ ಒಂಜಿ ಐತ ಡೈರೆಕ್ಟರ್ ಆದಲ ನಮ್ಮ ಅಮ್ಮೆಮ್ಮಲ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರಾದಲ ನಮ್ಮ ಒಂಜಿ ಪೊರ್ಲು ಇಂಗ್ಲೀಷ್ ಮೀಡಿಯಂ ಶಾಲೆನ ಕಟ್ಟಾದ ಒಂಜಿ ಗೋವನಿತಾಶ್ರಮ ಮಂತದು ಎಂಗ್ಲಾರ್ನ ಗೋವನಿತಾಶ್ರಮಗಳ ಮುರಾಣಿ ಪೋಯ ಭಾರಿ ಒಂಚಿನ ಐನು ಭಾರಿ ಕ್ರಮೊಟ್ಟು ದೀದು ಭಾರಿ ಪೊರ್ಲುಡು ಒಂಜಿ ಸಮಾಜ ಸೇವೆ ಮಂತೊಂದುನಾರು ನಿತ್ಯ ನಿರಂತರ ಈ ಪರಿಸರ ಉವೇ ಒಂಜಿ ಕಾರ್ಯಕ್ರಮ ಇತ್ತನಲ್ಲ ಆರು ಎಂಗ್ಲ ಎತ್ತಿನ ಗೌರವಾದ ಬರ್ಪೇರಿ ಆರ್ಲೈನ್ ಉಪಸ್ಥಿತರುಳ್ಳೇರಿ ಅಂಜನೆ ಸುರೇಶ್ ಶೆಟ್ಟಿರುಳ್ಳೇರಿ ಎಂಗೆಲ್ಲ ಬಂಟರ ಸಂಘದ ಅಧ್ಯಕ್ಷರು ಅಂಜನೆ ಕೊನಾಜ ಸಹಕಾರಿ ಸಂಘದ ಅಧ್ಯಕ್ಷರಲ್ಲ ಮಾತ ಒಂಜಿ ಎಡ್ಡೆ ಪ್ರಗತಿಪರ ಕೃಷಿಕಾದಿ ಈ ಪರಿಸರಡು ಭಾರಿ ಸರಳ ರೀತಿಲಿ ಒಂಜಿ ಮಲ್ಲ ಕೃಷಿ ಮನ್ಪುನಾರು ಆನಲ ಹೂವಿ ಒಂಜಿ ಆಂಬಾಜ್ಜಂದೆ ಆಂಬಾವಜ್ಜಂದೆ ಸರಳ ರೀತಿಲಿ ಒಂಜಿ ಜೀವನ ಮನ್ಪುನ ಒಂಜಿ ಸುರೇಶ್ ಶೆಟ್ಟಿರಲ್ಲ ನಮ್ಮೊಟ್ಟಿಗೆ ಇಲ್ಲೇರಿ ಅಂಜನೆ ಎಂಗೆಲ್ಲ ಚಂದ್ರಶೇಖರ್ ಮಂಟಮೆ ಒಂಜಿ ಉದ್ಯಮಿಯಾದು
ಈ ಪರಿಸರಕ್ಕೆ ಬರ್ತದೆ ಎಂಗ್ಲ ಮಾತ ಚಟುವಟಿಕೆ ಇರ್ತದೆ ಒಂಜಿ ಮಲ್ಲ ಒಂಜಿ ಬಿಲ್ಡಿಂಗ್ ಕಟ್ಟಾದ ಎಲ್ಲ ಜನವರಿ 5 ತಾರೀಕು ಉದ್ಘಾಟನೆ ಮನ್ಪೇರಲ್ಲಿ ಅಂಚನೆ ಗಿರೀಶಾಳುವೇರು ಮೋರ್ಲ ಮೇರು ಪ್ರಗತಿಪರ ಕೃಷಿಗೆ ಅಂಚನೆ ಎಂಗಳ ಕಂಬಳದ ಬಾರಿ ಮಲ್ಲ ಅಭಿಮಾನಿ ಕಂಬಳದ ಕೋನನ್ನು ಕಟ್ಟಾದು ಪ್ರತಿ ಕಂಬಳ ಇತ್ತನಲ್ಲ ಅರ್ನ ಎರಲೇನು ಕೊನೋದು ಅಂಚನೆ ಒಂಜಿ ಸ್ವೀಟ್ಸ್ ಉದ್ಯಮ ಬಾರಿ ಪುದರ್ಬೋದು ಎಡ್ಡ ರೀತಿ ಉದ್ಯಮ ಪರ ಮಂತೊಂದುಲ್ಲೇರು ತುಂಬ ಚಟುವಟಿಕೆದಾರು ಅಂಚದ ಪುನಃ ಮೆಗ್ಲಿನ ಮಾತ ಅಂಜನೆ ಪ್ರಮೀಳಾ ಗಾಯತ್ರಿ ಕಿಶೋರ್ ಉಳ್ಳೇರಿ ಅವರೆಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಯಾವುದುಳ್ಳೇರಿ ಆರ್ಲ ಈ ಕಾರ್ಯಕ್ರಮಡುಳ್ಳೇರಿ ಅಂಚದ ಪುನಃ ಮೆಗ್ಲಿಗೆ ಮಾತಾರಲ್ಲ ಈ ಒಂದು ಕಾರ್ಯಕ್ರಮ ಬರ್ತದೆ ಎಂಗ್ಲಿನ ಈ ಕಾರ್ಯಕ್ರಮವನ್ನು ಪೊರ್ಲು ಮಂತ್ ಕೊಡ್ತೇರಿ ಅಂಚನೆ ಎಂಕಲ ತೇವನಾಡು ಗೊತ್ತು ಮಂಜುನಾಥ ಆಳ್ವಿರಲಿರಿ ಬಹುಶಃ ಎಂಕಲ ಮಂದಿರ ಆಪನ ಹಿಡಿದ ಪಕ್ಕ ಯಾನಾರೇನು ಬಿಡ್ತುಜಿ 5 ವರ್ಷ ಗಟ್ಟಿ ಬತ್ತಂದಾರೇನು ಬಾರಿ ನೇರ ಪಾತಿರ್ನಾರು ಎಂಕ್ಲೆಗೆ ಒಲ್ಪಡ್ದು ಮಾತ ಡೊನೇಷನ್ ದೆಪ್ಪಾದು ಕೊರ್ರೆ ತೀರ್ಂಡು ಕಡ್ಕಾದು ಬಾರಿ ನೇರ ಪಾತಿರ್ನಾರು ಎಂಕ್ಲೆಗೆ ಆರು ಪಾತಿರ್ನ ಕೆಲವರಿಗೆ ಬೇನೆ ಹಾಪನು ಆಂಡ ಬಾರಿ ಸ್ವಚ್ಛ ಮನಸ್ಸುದಾರು ಮಸ್ತ್ ಈ ಒಂಜಿ ಕೋಟಿಗಟ್ಟಲದ ಎಂಕ್ಲ ಅಯ್ಯಪ್ಪ ಮಂದಿರ ಅನಾಗ ಐಕ್ ಮಾತ ಜನಕಡ ಒಂಜಿ ಪೋದು ಡೊನೇಷನ್ ತೆತ್ತುಕೊರ್ನಾರು ಇನಿ ಎಂಕ್ಲೆ ಇತ್ತೆಲ್ಲ ಬಿಡ್ತಿಜಾರು ಈ ಮುಲ್ಪ ಪ್ರತಿ ತಿಂಗೊಲ್ಲ ಎಂಕ್ಲೆಗೆ ಮಸ್ತ್ ಖರ್ಚುಂಡು ಐನು ಅನ್ನದಾನ ಆಪುಂಡು ಅಂಚನೆ ರಡ್ಡು ಪೊರ್ತು ನಿತ್ಯ ಪೂಜೆ ಆಪುಂಡು ಐನು ಪೂರ ಸಂಭಾವನೆ ಮನ್ಪಡಂದ ಒಂತೆ ಆರ್ಥಿಕ ವ್ಯವಸ್ಥೆ ಬೋಡು ಐಟಿ ಎಂಕ್ಲೊಟ್ಟಿಗೆ ಎಂಕ್ಲೆಗೆ ಒಂಜಿ ಬಿರಿಸಾಯ ಕೊರ್ಪುನಾರು ಪ್ರತಿನಿತ್ಯ ಎಲ್ಲ ಎಂಕ್ಲೊಟ್ಟಿಗೆ ಉಪ್ಪುನಾರು ಆರ್ಲೈನಿ ಎಂಕ್ಲೊಟ್ಟಿಗೆ ಬಾರಿ ಖುಷಿತ ವಿಚಾರ ಆನಂದ ಅಂಜನೆ ಎಂಕ್ಲ ರಡ್ಡು ಮಾಸ್ಟರ್ಗಳು ಬಾರಿ ವೈಕ್ಲ ತೊಂದರೆ ಎಂಕ್ಲಿಗೆ ಸಭಾಕರ್ಯ ಹಾಕೋರು ಏತು ಮಲ್ಲ 1000 ಗಟ್ಟಲದ ಒಂಜಿ ಕಾರ್ಯಕ್ರಮ ಮನ್ಪುಳ ಸುಧಾರಿಪುಣಂಚಿನ ಮಾನ್ ವ್ಯಕ್ತಿಲು ರಡ್ಡುಲ್ಲಿ ತ್ಯಾಗಮ್ಮಲ ಆನಂದ ಮಾಸ್ಟ್ಲ ಅಂಜನೆ ಮುಲ್ಪದ ಒಂಜಿ ಜವಣರ್ನ ಇಡೀ ತಂಡ ಉಂಡು ಅವು ಭಾರಿ ಶೋಕುಡು ಇನಿ ಎಂಗ್ಲಿಗೆ ಪೂರ್ಣ ಪ್ರಮಾಣದ ಸಹಕಾರ ಕೊರ್ಪೇರಿ ಹೂ ಲೆತ್ತನಲ್ಲ ಅಕ್ಲ ಟೀಮ್ ಮುಲ್ಪದ ಜವಣರ್ನ ಟೀಮ್ ಅವು ಚೇತನ್ ಉಪ್ಪು ಬೊಕ್ಕ ಮನೋಜ್ ಉಪ್ಪು ಎಂಗ್ಲ ಸುಜಿತ್ ಉಪ್ಪು ಕೋಶಾಧಿಕಾರಿ ವಿಶ್ವನಾಥ ನಾಯ್ಕ ಬರಡಿತೀನಿ ಬೈದಿಜೇರಿ ಎಂಗ್ಲೊಟ್ಟಿಗೆ ನಿತ್ಯ ನಿರಂತರ ಹೋರಾಟ ಮನ್ಪುನಾರು ಮಾತ ನಿಖಿಲ ಪೂರ್ಣ ಸಹಕಾರದ ತಂದು ಈ ಒಂಜಿ ಇಲ್ಲೇ ಕಾರ್ಯಕ್ರಮ ಬಾರಿ ಚುಟುಕಾದ ಮುಗಿಪು ಎಂಗ್ಲು ಐಕೆ ನಿಖಿಲ ಸಹಕಾರ ಕೊರಡು ಮಾಡಿದ ಎನ್ನ ರಡ್ಡು ಪಾತ್ರ ಮುಗಿಪೆ ಸ್ವಾಮಿ ಶರಣಮಯ್ಯ. ಇದರ ಸಂಚಾಲಕರು ಹಾಗೂ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರು ಆಗಿರುವಂತಹ ಟಿ.ಜಿ. ರಾಜಾರಾಮ್ ಭಟ್ ಅವರು ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ದೀಪಜ್ಯೋತಿರ್ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪನಮೋಸ್ತುತೆ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದ್ವಿತೀಯ PUCಯಲ್ಲಿ ವಿದ್ಯಾರ್ಥಿನಿ. ಅದು ಮಾತ್ರ ಅಲ್ಲದೆ ಭರತನಾಟ್ಯ ಆಗಿರ್ಬೋದು, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಉತ್ತಮ ಕಲಾವಿದೆಯಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದಂಥ ವಿದ್ಯಾರ್ಥಿನಿ. ಚಪ್ಪಾಳೆಯೊಂದಿಗೆ ಆ ವಿದ್ಯಾರ್ಥಿನಿಗೆ ಅಭಿನಂದನೆ ಸಲ್ಲಿಸೋಣ. ಎಲ್ಲ ಕ್ಷೇತ್ರದಲ್ಲಿ ಕೂಡ ಮಿಂಚಿದಂಥ ಹುಡುಗಿ. ಸ್ಕೌಟ್ ಗೈಡಲ್ಲಿ ಕೂಡ ರಾಜ್ಯ ಪುರಸ್ಕಾರ ವಿದ್ಯಾರ್ಥಿನಿ. ಕಲಿಕೆಯಲ್ಲಿ ಕೂಡ 99% ಪಡೆದಂಥ ವಿದ್ಯಾರ್ಥಿನಿಯವರಿಗೆ ಮತ್ತೊಮ್ಮೆ ಜೋರ ಚಪ್ಪಾಳೆಯೊಂದಿಗೆ ಇದೀಗ ಉದ್ಘಾಟನಾ ಭಾಷಣ ಪೂಜೆಯನ್ನು ಪಡ್ಕೊಂಡು ಬರುವಂತಹ ಬಯಸಿದ ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವಂತಹ ಅಧಿದೇವತೆ ಅಯ್ಯಪ್ಪ ಸ್ವಾಮಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿಕೊಂಡು ಈ ಧರ್ಮಸಭೆಯಲ್ಲಿ ಆಸೀನರಾಗಿರುವ ನನ್ನ ಆತ್ಮೀಯರಾದ ಮತ್ತು ಈ ಸಭೆಯ ಅಧ್ಯಕ್ಷನ ವಹಿಸಿಕೊಂಡಂತಹ ಕಕ್ಕಿಮಜಲು ಸನ್ಮಾನ್ಯ ಸುರೇಶ್ ಚೌಟ ಅವರೇ, ಮೋರ್ಲ
ಗಿರೀಶ್ ಆಳ್ವರವರೇ, ಮಂಟಮೆ ಚಂದ್ರಶೇಖರ್ ಶೆಟ್ಟಿಯವರೇ, ದೇವನಾಡು ಗುತ್ತು ಮಂಜುನಾಥಾಳವರೇ, ನನ್ನ ಆತ್ಮೀಯರಾದ ಪುಲ್ಲು ಶ್ರೀನಿವಾಸ್ ಶೆಟ್ಟರೆ, ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸಂತೋಷವನ್ನು ಕೊಟ್ಟಂತಹ ಜಿತೇಂದ್ರ ಶೆಟ್ಟಿಯವರೇ, 300 ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷೆ ಶ್ರೀಮತಿ ಗಾಯತ್ರಿ ಕಿಶೋರ್ ಅವರೇ, ಕೊಣಾಜಿ ಪಂಚಾಯತ್ನ ಉಪಾಧ್ಯಕ್ಷರಾದ ರಾಮಕೃಷ್ಣ ಶೆಟ್ಟರೆ, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಆನಂದ್ ಅವರೇ, ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರುವಂತಹ ತ್ಯಾಗಮ್ ಅವರೇ, ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ನಾನು ಧಾರ್ಮಿಕ ಭಾಷಣ ಮಾಡಲಿಕ್ಕೆ ಬಂದದ್ದಲ್ಲ. ದೀಪವನ್ನು ಬೆಳಗಲಿಕ್ಕೆ ಬಂದವ. ಈ ದೀಪ ಬೆಳಗಿ ಈ ಸಭಾ ಕಾರ್ಯಕ್ರಮ ಮತ್ತು ಮುಂದೆ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ನಿರ್ವಿಘ್ನ ನಡೀಬೇಕು ಅನ್ನೋ ಪ್ರಾರ್ಥನೆಯೊಂದಿಗೆ ದೀಪವನ್ನು ಬೆಳಗಿದ್ದೇನೆ. ಧಾರ್ಮಿಕ ಭಾಷೆ ಮಾಡಬೇಕಂತ ಗೊತ್ತಾದ ನನಗೆ ತ್ಯಾಗಮ್ ಅವರು ಹೇಳಿದ ಮೇಲೆ ದೀಪವನ್ನೊಮ್ಮೆ ಗಮನಿಸಿದರೆ, ದೀಪ ಬೆಳಗುವ ಆಕಾರವನ್ನು ಗಮನಿಸಿದರೆ ಅದರಲ್ಲಿರುವ 3 ದೇವತೆಗಳ ಸ್ಪಷ್ಟವಾಗಿ ನಮ್ಮ ಸಮಾಜ ನಮಗೆ ಸಂಸ್ಕೃತಿ, ನಮ್ಮ ಸಂಸ್ಕಾರ ಹೇಳಿಕೊಟ್ಟು. ದೀಪಾಗ್ರೇ ವಸತೆ ಲಕ್ಷ್ಮೀ ಜಿತಣ್ಣ, ಲಕ್ಷ್ಮಿ ಚಂಚಲೆ ಅದನ್ನು ಆ ದೀಪ ತೋರಿಸ್ತದೆ. ದೀಪಾಗ್ರೇ ವಸತೆ ಲಕ್ಷ್ಮೀ, ನಿತ್ಯ ಚಂಚಲೆಯಾದ ದೀಪ, ನಿತ್ಯ ಚಂಚಲೆಯಾದ ಲಕ್ಷ್ಮಿ. ದೀಪ ಸಂಪತ್ತಾಗಿ ಅವನೊಳಗೆ ತುಂಬಿಕೊಳ್ತದೆ. ಅದು ದೀಪದ ಮಧ್ಯದಲ್ಲಿ ಸರಸ್ವತಿ ಜೊತೆಗೆ ಆತನ ವಿದ್ಯೆ, ಅದು ಬುದ್ಧಿ, ಅದು ಚಿರಸ್ಥಾಯಿಗೆ ಉಳಿಬೇಕು ಅನ್ನುವ ಪ್ರಾರ್ಥನೆ ನಮ್ಮದು. ದೀಪ ಮೂಲೆ ಸ್ಥಿತ ಗೌರಿ, ದೀಪದ ಮೂಲೆ ಇರುವಂಥ ಗೌರಿ. ನಾವು ನವರಾತ್ರಿ ಪೂಜೆಯಲ್ಲಿ ದೇವಿಯನ್ನು ಆರಾಧಿಸುವುದು ಹಾಗೆ. 3 ದಿವಸ ಲಕ್ಷ್ಮೀ ರೂಪದಲ್ಲಿ, 3 ದಿವಸ ಸರಸ್ವತಿ ರೂಪದಲ್ಲಿ, 3 ದಿವಸ ಗೌರಿಯ ರೂಪದಲ್ಲಿ. ಅದು ಯಾವ ಗೌರಿ? ದ್ರೌಪದಿ ಪ್ರತಾಪ ಅಂತ ಒಂದು ಯಕ್ಷಗಾನ ಪಯಲಾಟ ಧರ್ಮಸ್ಥಳ ಕ್ಷೇತ್ರ ಆಡ್ತಾ ಇದ್ರು ಹಿಂದೆ. ದ್ರೌಪದಿ ಪ್ರತಾಪ ಅಂತ. ಮಹಾಭಾರತ ಯುದ್ಧದಲ್ಲಿ ದುರ್ಜನ ಸಜ್ಜನಿಗೆ ನಡೆದ ಸಂಗ್ರಾಮ ನಡೆದು ದುರ್ಜನೆಲ್ಲ ಸತ್ತ ಮೇಲೆ ಸಜ್ಜನಾದ ಪಾಂಡವರು ಯುದ್ಧವನ್ನು ಗೆಲ್ತಾರೆ. ಎಲ್ಲರಿಗೊಂದು ಅಹಂಕಾರ, ಪಂಚಪಾಂಡವರಿಗೆ ನಾನೇ ಕಾರಣ. ನಮ್ಮ ಸಮಾಜದಲ್ಲಿ ಹಾಗೆ ಗೆಲುವಿಗೆ ಎಷ್ಟೋ ಮಂದಿ ಅಪ್ಪಂದಿರು ಸೋಲು ಅನಾಥ ಅತ್ತೆ ಜಿತಣ್ಣ ಸೋತನ ಏರ ಕೇಳನ ಅಜ್ಜಿ ಅವರಿಗೆ ಗೆಲ್ತೇಂಡ ಮಾತ್ರ ಏನದ ಜೀತಣ್ಣ ಗೆಲ್ತೇನೆ. ಆದರೆ ಮಹಾಭಾರತ ಯುದ್ಧ ಮುಗಿದಾಗ ಧರ್ಮರಾಯನೊಬ್ಬನು ಹೊರತುಪಡಿಸಿ ಭೀಮಾರ್ಜುನ ಸಹೋದರಿಗೆ ಒಂದು ಜಿಜ್ಞಾಸೆ ಶುರುವಾಯಿತು. ನಾನೇ ದೊಡ್ಡವನು, ನಾನೇ ಗೆದ್ದವನು. ಎಲ್ಲಕ್ಕೂ ಅವರಿಗೆ ಉತ್ತರ ಹೇಳುವನು ಶ್ರೀಕೃಷ್ಣ. ಈ ಪ್ರಶ್ನೆಯನ್ನು ಶ್ರೀಕೃಷ್ಣ ತಗೊಂಡು ಹೋಗ್ತಾರೆ. ನೀವು ನನಗೆ ಧಾರ್ಮಿಕ ಭಾಷೆ ಮಾಡಿದ್ದೆ ಅಂತ ತಾಗೇಮ್ರವ್ರೆ, ಸ್ವಲ್ಪ ಕಡಿಮೆ ಮಾಡಬೇಕು. ಅವರು ಹೋದಾಗ ಶ್ರೀಕೃಷ್ಣ ಹೇಳಿದ ನನಗೂ ಗೊತ್ತಿಲ್ಲ, ಯಾರು ಕಾರಣ ನನಗೂ ಗೊತ್ತಿಲ್ಲ. ಹಾಗಾದರೆ ಕುರುಕ್ಷೇತ್ರದ ಮಧ್ಯೆ ಒಂದು ದೊಡ್ಡ ತಲೆ ಇದೆ, ಘಟೋತ್ಕಜನ ತಲೆ. ಎಲ್ಲ ಯುದ್ಧವನ್ನು ಆತ ನೋಡಿದ್ದಾನೆ, ಹೋಗಿ ಅವನಲ್ಲಿ ಕೇಳುವ ಅಂತ ಹೇಳಿದಂತೆ. ಆಗ ಘಟೋತ್ಕಜ ಹೇಳ್ತಾನಂತ ನನಗೇನು ಗೊತ್ತಿಲ್ಲ. ಕುರುಕ್ಷೇತ್ರ ಇಡೀ 18 ದಿವಸ ಯುದ್ಧದಲ್ಲಿ ಒಂದು ಚಕ್ರ ತಿರುಗ್ತಾ ಇತ್ತು. ಆ ಚಕ್ರದ ಘಾತದಿಂದಾಗಿ ಸತ್ತವರ ರಕ್ತ ನೆಲಕ್ಕೆ ಬೀಳದಂತೆ ಒಂದು ನಾಲಿಗೆ ಎಲ್ಲವನ್ನು ನೆಗ್ತಾ ಇತ್ತು ಅಂತ ಹೇಳಿದಂತೆ. ಆ ನಾಲಿಗೆ ಈ ದೀಪದ ಅಡಿಯಲ್ಲಿ ಇದೆ. ಆ ಗೌರಿ ಕಾಳಿಯ ರೂಪದಲ್ಲಿ ಈ ದೀಪದ ಬುಡದಲ್ಲಿ ಇದ್ದಾಳೆ. ಈ 3 ಮಂದಿ ತಾಯಂದರು ನಮ್ಮನ್ನು ರಕ್ಷಿಸಲಿ, ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ.
ಸಜ್ಜನ ದುರ್ಜನ ಸಂಗ್ರಾಮ ಅದು ನಿತ್ಯ ನಡೀತದೆ, ನಿತ್ಯ ನಡಿಬೇಕು. ಹೇಗೆ ಸಮುದ್ರದಲ್ಲಿ ನಿರಂತರ ಅಲೆಗಳು ಬಂದು ಅಲೆಗಳು ಎದ್ದು ಅಲೆಗಳು ಮಲಗಿ ನಮಗೆ ಜೀವನದ ಪಾಠವನ್ನು ಮಾಡ್ತವೆಯೋ ಹಾಗೆ ಸಮಾಜದಲ್ಲಿ ದುರ್ಜನ ಸಜ್ಜನ ಸಂಗ್ರಾಮ ನಿತ್ಯ ನಡಿಬೇಕು. ಆಗ ಮಾತ್ರ ಸಮಾಜದಲ್ಲಿ ಒಳ್ಳೆಯ ಫಲ ಸಿಗ್ತದೆ. ಹೇಗೆ ಸಮುದ್ರ ಮಥನ ಮಾಡಿದಾಗ ಅಮೃತ ಹೊರಗೆ ಬಂತು, ಆ ಅಮೃತತ್ವದಿಂದ ಪ್ರಭಾವಿತ ನಾವೆಲ್ಲರೂ ಕೂಡ ನಿತ್ಯ 33 ಕೋಟಿ ದೇವತೆಗಳನ್ನು ಆರಾಧಿಸಿಕೊಂಡು ಬರ್ತೇವೆಯೋ ಅದಕ್ಕೆ ದುರ್ಜನ ಸಜ್ಜನ ಸಂಗ್ರಾಮ ಒಂದು ಮುನ್ನುಡಿಯ ಪಾಠ ಆಗಬೇಕು ಅಂತ ನಾವೆಲ್ಲ ಬಯಸುವುದು. 33 ಕೋಟಿ ದೇವತೆಗಳು ಅಂತ ನೆನಪಾಯ್ತು ನನಗೆ. ಎಲ್ಲರೂ ಪ್ರಶ್ನೆ ಮಾಡ್ತಾರೆ, 29,99,99,999 ಪ್ಲಸ್ 1 33 ಕೋಟಿ ದೇವತೆಯ ಅಂತ ಕೇಳ್ತಾರೆ. ಅಲ್ಲ. ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಅಷ್ಟ ವಸುಗಳು, ಸೃಷ್ಟಿಕರ್ತನಾದ ಬ್ರಹ್ಮ, ಪ್ರಜಾಪಾಲಕ ವಿಷ್ಣು. ಇದು 33 ದೇವತೆಗಳು, ಇವರ ಕೋಟಿ, ಇವರ ವರ್ಗ. ಅಲ್ಲಿ ಕೋಟಿಯ ಅರ್ಥ ಸಂಖ್ಯೆ ಅಲ್ಲ, ವರ್ಗ. 33 ವರ್ಗದ ದೇವತೆಗಳನ್ನು ನಾವು ನಿತ್ಯ ಆರಾಧಿಸ್ಕೊಂಡು ಬರ್ತೇವೆ. ಆ 33 ಕೋಟಿ ದೇವತೆಗಳ ಆವಾಸವಾಗಿರೋದು ಒಂದು ಗೋವಿನ ಮೈಯಲ್ಲಿ. ಗೋವಿನ ಮುಖದ ಮೂಗಿನ ಹೊಳ್ಳೆಯಿಂದ ಆರಂಭವಾಗಿ ಬಾಲ ತುದಿಯವರೆಗೆ ಆವಾಸವಾಗಿರುವ ಎಲ್ಲ ದೇವತೆಗಳು ನಮ್ಮನ್ನು ರಕ್ಷಿಸಲಿ ಅಂತ ಅಷ್ಟೇ ಪ್ರಾರ್ಥನೆ ಮಾಡಲಿಕ್ಕೆ ನಾನು ನಿಮ್ಮ ಬಂದಿದ್ದೆ. ಗೋಶಾಲೆ ಬಗ್ಗೆ ಶ್ರೀನಿವಾಸನ ಉಲ್ಲೇಖ ಮಾಡಿದರು. ನಾಡ್ದು ಜನವರಿ 14ನೇ ತಾರೀಕಿಂದ ನನ್ನದೊಂದು ಅಡ್ವರ್ಟೈಸ್ಮೆಂಟು ತ್ಯಾಗಮ್ಮನವರೇ. ನಾಡ್ದು ಜನವರಿ 14ನೇ ತಾರೀಕಿಂದ ಫೆಬ್ರವರಿ 13ನೇ ತಾರೀಕಿನವರೆಗೆ 1 ತಿಂಗಳ ಕಾಲ ಪುಣ್ಯಕೋಟಿ ನಗರದಲ್ಲಿ ಗೋಸೇವಾ ಮಾಸಾಚರಣೆ ನಡೀತದೆ. ಗರುಡ ಪುರಾಣ ಉಲ್ಲೇಖ ಇದೆ. ಜನವರಿ 14 ಮಕರ ಸಂಕ್ರಮಣ ಆರಂಭ ಆಗಿ ಕುಂಭ ಸಂಕ್ರಮಣವರೆಗೆ 1 ತಿಂಗಳ ಕಾಲ ಯಾರು ಗೋ ದರ್ಶನ ಮಾಡ್ತಾರೋ ಕೇವಲ ಗೋದರ್ಶನ ಮಾತ್ರೇಣ ಜನ್ಮಾಂತರದಲ್ಲಿ ಮಾಡಿರಬಹುದಾದ ಪಾಪಕರ್ಮಗಳು ಕಳೆದು ಹೋಗುವುದು ಅಂತ ಉಲ್ಲೇಖ ಇದೆ. ಅದನ್ನು ಸಮಾಜ ಮುಖಕ್ಕೆ ತೋರಿಸಬೇಕು, ಸಮಾಜ ಮುಖಕ್ಕೆ ಅದು ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಗೋ ಸೇವಾಚರಣೆ ಮಾಡ್ತೇವೆ. ಒಂದು ಗೋಶಾಲೆ ಉದ್ಘಾಟನೆ ಆಗಲಿಕ್ಕಿದೆ. ಈಗಾಗಲೇ 2 ಗೋಶಾಲೆ ಇದೆ, 3ನೇ ಗೋಶಾಲೆ ಉದ್ಘಾಟನೆ ಆಗಲಿಕ್ಕಿದೆ. ಯತಿ ಸಮಾವೇಶ ನಡೀತದೆ, ಮಹಿಳಾ ಸಮಾವೇಶ ನಡೀತದೆ, ಯುವ ಸಮಾವೇಶ ನಡೀತದೆ, ದೇವಸ್ಥಾನಗಳ ಮುಖ್ಯಸ್ಥರ ಸಮಾವೇಶ ನಡೀತದೆ. ಪ್ರತಿ ದಿವಸ ಬೆಳಗಿನ ಸಾಯಂಕಾಲದವರೆಗೆ ಗೋಶಾಲೆಯಲ್ಲಿ ಗೋಗಳ ಸೇವೆ ನಡೀತದೆ. ಸಾಯಂಕಾಲ ಭಜನೆ ನಡೀತದೆ, ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಇದೆಲ್ಲ ಕಾರ್ಯಕ್ರಮವನ್ನು ನೀವು ಬರಬೇಕು ಅಂತ ಇದೇ ವೇದಿಕೆ ಉಪಯೋಗ ಮಾಡಿಕೊಂಡು ವೇದಿಕೆಯಲ್ಲಿ ಎಲ್ಲ ಸಜ್ಜನ ಬಂದು ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ. ನೀವು ತಾವು ಕೂಡ ಬರಬೇಕು, ನಮಗೆ ಮಾರ್ಗಣೆ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಬನ್ನಿ, ನಾವೆಲ್ಲರೂ ಕೂಡ ಜೊತೆ ಸೇರೋಣ. ಈ ಸಮಾಜದಲ್ಲಿ ಭೇದ ಭಾವ ಇಲ್ಲದ, ರಾಗ ದ್ವೇಷಗಳಿಲ್ಲದ, ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು ಅಂತ ಏನು ಬೇಜಾರು ಶ್ರೀಗಳು ಈ ಸಮಾಜಕ್ಕೆ ಸ್ನೇಹಿಸಿಕೊಟ್ಟಿದ್ದೇವೆ ಅದನ್ನು ನಿಜ ಅರ್ಥದಲ್ಲಿ ಪಾಲನೆ ಮಾಡೋ ಪ್ರಯತ್ನವನ್ನು ಆ ಪುಣ್ಯಕೋಟಿ ನಗರ ಮಾಡೋಣ ಅಂತ ತಿಳ್ಕೊಂಡು ಕೊಟ್ಟ ಅವಕಾಶಕ್ಕೆ ವಂದಿಸಿ ಮುಂದಿನ ನಮಗೆ ಗೊತ್ತು ನೀವು ಕೂತದ್ದು ಭಾಷಣಕ್ಕೆ ಅಲ್ಲ. ಮಕ್ಕಳು ಭಾಷಣ ಕುಲ್ನೆ ಅತ್ತಿಗಿತ್ತಾನೆ ಅಕ್ಕಳು ಕುಲ್ನೆ ಮೇರ್ನ ಮಂಟೆ ಮೇರ್ನ ಕುರ್ಲರಿಗೆ ಕುಸಲ್ದ ಕುರ್ಲರಿಗೆ ಕುಲ್ಲನೆ ಅಕ್ಕಳು ನನಗೆ ಗೊತ್ತಿದೆ. ಆದರೂ ಕೂಡ ನಾನು ಕೇವಲ ದೀಪವನ್ನು ಅರಳಿಸಿ ಹೋಗಬೇಕಾಗಿತ್ತು. ಅವರು ಧಾರ್ಮಿಕ ಭಾಷೆ ಹೇಳಿದ್ರೆ ಮಾತಾಡಿದೆ ಅಷ್ಟೇ. ತ್ಯಾಗಮನ ಏನು ಹೆಚ್ಚು ಕಮ್ಮಿ ನೀವು ಕಾರಣ, ನಾನು ಕಾರಣ, ನೀವು ಕಾರಣ ಅಂತ ಹೇಳ್ಕೊಂಡು ಎಲ್ಲರಿಗೂ ಗೋಮಾತೆ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಕ್ತಾಯ ಮಾಡಿ ನಮಸ್ಕಾರ. ಅಂಚನೆ ವೇದಿಕೆದ ಎದುರುಡುಪ್ಪಿನಂಚಿನ ಮಾತರೆಗ್ಲ ಎನ್ನ ಎಡ್ಡೆಪ್ಪುಲೆನ್ನು ಬಯಸೊಂದು ಸ್ಥಳ ಸಾನ್ನಿಧ್ಯದ ದೇವರನ್ನು ಮನಸಾರೆ ಇನ್ನೊಂದು ರಡ್ಡು ಪಾತೆರಾತೆ ದಯಪಂಡ ಪೊಂಜೋನಕ್ಲೆಗ್ ಕಾಪು ನಂಚಿನ ತಾಳ್ಮೆ ಇಜ್ಜಿ ದಯಪಂಡ ಯಾನೊಂಜಿ ಪೊಣ್ಣು ಯಾನೊಂಜಿ ಅಪ್ಪೆ ಇಂಕ್ ತೆರೆದುಂಡು ಒಂಜಿ ರಡ್ಡು ಪಾತೆರ ಪನೋಡು ಪನ್ಪಿನವು ಎನ್ನ ಮನಸ್ಸದ ಬಯಕೆ ದಾದ ಪಂಡ ಕೋಡೆ ಎನ್ನ ಒಂಜಿ ಜೋಕುಲ್ನ ಶಾಲೆದ ಒಂಜಿ ಕಾರ್ಯಕ್ರಮಕ್ಕೆ ಪೋದಿತ್ತೆ ಸ್ಕೂಲ್ ಡೇ ಐಟ್ ಒಂಜಿ ಚರ್ಚ್ದ ಧರ್ಮಗುರುಲು ಪಂಡೇರು ಹಿಂದೂ ಸಂಸ್ಕೃತಿಡ್ ಬಾರಿ ಎಡ್ಡೆಂತನ ಒಂಜಿ ಆಚಾರ ಉಂಡು ಪಂಡದು ಯಾನು ಕೆಬಿ ಕೊಂಡ ಮಲ್ತದಕ್ಕೆ ಏನೊಂದಿತ್ತೆ ಮೇರು ಆ ಧರ್ಮಗುರುಕುಲು ದಾದ 11 ಲೇರು ಆತು ತುಂಬದ ಸಭೆಟ್ ಪಂಡದು ಆರೊಂಜಿ ಪಂಡೇರು ಹಿಂದೂ ಧರ್ಮಡು ಉಪ್ಪು ನಾವು
ಕಾರಿಗೆ ಅಡ್ಡಬೂರುನ ನಮ್ಮ ಒಂಜಿ ಪದ್ಧತಿ ಏರು ಹಿರಿಯಕ್ಲಾದು ಪಡು ನಮ್ಮ ಒಂಜಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಪಡು ಅಥವಾ ಇಲ್ಲದ ದೈವ ದೇವರನ್ನ ಕಾರ್ಯಕ್ರಮ ಅದು ಪಡು ನಮ್ಮ ಆಶೀರ್ವಾದ ಹಿರಿಯಕ್ಲನ ಕೈಡ್ದಿದೆ ತನ್ನುವ ಆಂಡ ನಮ್ಮ ಐನು ಒರಿತೊಂದು ಪೋವೊಂದು ಉಲ್ಲನ ನಮ್ಮ ಜೋಕ್ಲೆಗ್ ಅವೇನು ತೆರಿಪ ಒಂದು ಉಲ್ಲನ ಪನ್ಪುನವು ಆರು ಪನ್ನಾಗ ಎನ್ನ ತರ ಕವು ಪೊಗ್ಗೊಂಡು ದಾಯಪಂಡ ಇತ್ತಿದ ಸಮಯ ಎಂಚ ಉಂಡು ಪಂಡ ಎನ್ನೆಲ್ಲ ಸೇರಿಸದೆ ಯಾನ್ ಪನ್ಪುನ ಒಂಜಿ ನಮ್ಮ ಇತ್ತ ಬೇಲೆ ಪೋಪುನ ಪೊಂಜೋನಕಲ್ ನಮಕ್ ಪುರ್ಸೋತು ಉಪ್ಪುಜಿ ಭತ್ತದ ಇಲ್ಲದ ಅಲ್ಪದ ಬೇಲ್ಯಾಂಡ್ ಭತ್ತದ ಇಲ್ಲದ ಬೇಲ್ಯಾಂಡ್ ಜೋಕುಲ್ನ ಕಡೆಕ್ ಆತ ನಮಕ್ ಗಮನ ಕೊರ್ರೆ ಆಯ್ಜಿಂದ ಆಂಡಲ್ಲ ಇಲ್ಲಡು ಅಣ್ಣ ಪಂಡಿ ಲೆಕ್ಕನೆ ಒಂಜಿ ವಾರಡು ಒಂಜಿ ಆಂಡಲ ತನ್ನ ಜೋಕ್ಲೇನು ಈ ರೀತಿದ ಪುಣ್ಯ ಸ್ಥಳಕ್ಕೂ ಕಡಪುರ್ದು ಭಜನೆ ಮಲ್ಪೊನಂಚಿನ ಅತ್ತಿಜಿಂದ ನನ್ನ ಅಪ್ಪೆಲ್ಲೆನ ಒಂಜಿ ಉಂಡು ಪಾತರ ಉಂಡು ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಪನ್ಪಿನವು ಪಾತೆರ ನಪ್ಪೆಲ್ಲಡ ಒಂಜಿಕೆ ಏನೊಂದು ಮಾತ್ರ ನಮ್ಮ ಜೋಕುಲೇನು ಈ ಬುಳೆವನ ಜೋಕುಲೇನು ಇನಿಯೇ ನಮ್ಮ ಪತ್ತದು ಇಲ್ಲಡು ಒಂಜಿ ರಡ್ಡು ಭಜನೆ ದಿನಾಲ ಒಂಜಿ ರಡ್ಡು ಭಜನೆ ಏತೇ ಬಿಸಿ ಉಪ್ಪ ನಮ್ಮ ಏತೇ ಪುಡ್ಸೊತ್ತದ ಅಂತ ನಮ್ಮ ಬೆನೊಂದುಪ್ಪ ಅಂಡ ರಡ್ಡು ಭಜನೆ ಪನ್ಪಿನಾತು ಪುಡ್ಸೊತ್ತು ದೇವರನ್ನ ಎದುರುಡು ನಮಕ್ ಮಾತೆರೆಗಲ ಉಂಡು ಆ ರಡ್ ಜೋಕ್ಲೇನು ಪತ್ತದು ಇದು ಅಕ್ಕಲ್ ಬರ್ಪುಜಿ ಇತ್ತದಾಯ ಪಂಡ ಮೊಬೈಲ್ ಇಂಪಾರ್ಟೆಂಟ್ ಮೊಬೈಲ್ ಪೂರ ಒತ್ತೊಂದು ಉಪ್ಪುನು ಮೊಬೈಲ್ಡೆ ಉಪ್ಪ ಜೋಕುಲು ನಮ್ಮ ಪಂಡಿನಗೇನು ಜಿ ಲೆತ್ತನಗೇನು ಜಿ ಟಿವಿ ಇಜಿನ ಮೊಬೈಲ್ ಅವೇನು ಮಾತ್ರ ಒಂಜಿ ಅರ್ಧ ಗಂಟೆ ಇಜಿನ ಒಂಜಿ 15 ನಿಮಿಷಗ ಉಂತಾದು ಅಕ್ಕಲೇನು ಲೆತ್ತದು ಒಂಜಿ ಭಜನೆ ಮಲ್ಪಗ ನಮ ಮಲ್ತಂದಾಂಡ ಮಾತ್ರ ಆ ಜೋಕುಲು ಎಲ್ಲ ನಮ್ಮ ಸಂಸ್ಕಾರನ ಕಲ್ಪುವ ಆ ಸಂಸ್ಕೃತಿನ ದುಂಬುದ ಕಾಲಗ ಒರಿಪ ಒಂದು ಪೋಪ ಇಂದಿನ ನಮ್ಮ ದುಂಬು ಕೊನಕ ಇಲ್ಲಡು ಬತ್ತದು ಇಲ್ಲಡು ಶುರುವಾಯಿ ನಾವು ಇಂಚಿನ ಪುಣ್ಯಕ್ಷೇತ್ರದಂಚಿನೆಕ್ ಅಕ್ಕಲೇನು ಇತ್ತೆದ ಮಸ್ತ್ ಕೋಡಿಡು ಕಲ್ಪವಾಯ್ರು ಕುಣಿತ ಭಜನೆ ಪನ್ಪಿನವು ಬಾರಿ ಪೊರ್ಲುದ ಒಂಜಿ ಭಜನೆ ಕಣ್ಣಿಗೆ ಸಂಪು ಮನಸ್ಸಿಗೆ ಸೊಂಪು ಬಾರಿ ಶೋಕದ ಒಂಜಿ ಕಾರ್ಯಕ್ರಮ ನಮ್ಮ ಈ ತುಳುವ ಸಂಸ್ಕೃತಿಡುಂಡು ಐನು ಪೂರ ಒರಿಪಾಗ ಇಂಚಿನ ಈ ಪುಣ್ಯ ಕ್ಷೇತ್ರದ ಆಪುನಂಚಿನ ಕಾರ್ಯಕ್ರಮಗೂ ನಮ್ಮ ಕಾಲಿ ವರ್ಷಗೂ ಒಂಜಿ ಸಲ ಬರ್ಪುನತ್ತು ಇದು ನಮ್ಮ ನಮ್ಮ ಎನ್ನುವ ವರ್ಷದ ಕರಿನ ವರ್ಷದ ನಮ್ಮ ನೇಕ ಬತ್ತಿಪ್ಪ ಅಂಡ ನಮ್ಮ ಪಿರ ಬರ್ಪಿನ ವರ್ಷದ ನೇಕ ಮಾತ್ರ ದಯವಣ ನಮಕ್ ಪುಡ್ಸೊತ್ತು ಇಜ್ಜಿ ಎಂಕ್ ಪುಡ್ಸೊತ್ತು ಇಜ್ಜಿ ಮಾರ್ಯಾರೆ ಇಂಕಲ್ಲ ವಾರ ಭಜನೆ ಹಾಪುಂಡು ವಾರ ಪೂಜೆ ಹಾಪುಂಡು ಒಂಜಿ ಅನ್ನ ಸಂತರ್ಪಣೆ ಇತ್ತು ನಂದಾಂಡ ರಪರಡ್ಡು ಉಂಡುದು ಬರ್ಕಾಬಂಡದು ನಮ್ಮ ಬಿದಾಳುವ ಇಲ್ಲದ ಪೊಂಜವನಕಲ್ ಅತಿಯ ಬೇಜಾರ ಮಲ್ತ ನಡ್ಚಿಂದು ವಿಚಾರ ನಮ್ಮ ವಿಚಾರಧಾರೆ ಮನಸ್ಸೆಡೆ ಎಂಚ ಉಂಡು ಇತ್ತದ ಪರಿಸ್ಥಿತಿ ಪನ್ಪಿನ ವಿಚಾರನ ಯಾನ್ ಪನ್ನೊಂದು ಪುನಃ ನೇನು ಮಾತ ನಮ್ಮ ಬರಿಕದಿ ಇದು ನಮ್ಮ ಸಂಸ್ಕೃತಿನೇ ಒರಿಪಾವಡಂದಾಂಡ ನಮ್ಮ ಒಂಜಿ ಸನಾತನ ಧರ್ಮ ಹಿಂದೂ ಧರ್ಮ ಅವಿತ ಆಚಾರ ವಿಚಾರಲಿನ ದುಂಬುದ ಜನಕುಲೆಗೆ ದುಂಬುದ ತರೆಕುಲೆಗೆ ನಮ್ಮ ತರೆಕುಲೆಗೆ ತೆರಿಪಾವಡಂದಾಂಡ ಒರಿಪಾವಡಂದಾಂಡ ನಮ್ಮ ಅಪ್ಪೆಲ್ಲನ ಕರ್ತವ್ಯ ಮಸ್ತ್ ಉಂಡು ಪಂಡೊಂದು ಇನಿತ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಲ್ತಕೊರ್ನಂಚಿನ ನಮ್ಮ ಮಾತಾ ಅಯ್ಯಪ್ಪ ಸ್ವಾಮಿ ವೃಂದದ ಸಮಿತಿ ದಕ್ಲೆಗ್ ಅಂಚನೆ ತ್ಯಾಗಂ ಸೆರಗು ಎನ್ನ ಉಡಲೊರ್ಮೆ ವಂದಲೆ ಸಂದ ಒಂದು ಸರ್ವೇ ಜನ ಸುಖಿನಃ. ತಲಪಾಡಿ ಗೊತ್ತು ಅವರಿಂದ ಒಂದು 2 ಶುಭ ನುಡಿಗಳು. ಅಯ್ಯಪ್ಪ ಸ್ವಾಮಿ ಮಂದಿರ ಸೈಗೋಳಿ ಸಭಾ ವೇದಿಕೆ ಹಿಡಿತನ ಮಾತ ಗೌರವಾನ್ವಿತ ಅತಿಥಿನಕಲೆ ರಾಜರಾಮ್ ಭಟ್ರ ಪಾತಿರೇರಡ ಪೆತೇರ್ಲ ಪಾತ್ರೆಡೊಂದು ಇಜ್ಜಿ ದಯಪಂಡ ಮಾತ ವಿಚಾರಗಳನ್ನ ಒಂತೆ ಸೆಂಟೆನ್ಸ್ಡ ನಂಗೆ ಮನಸ್ಸಿಗೆ ಮುಟ್ಟು ಲೆಕ್ಕ ಕೊರಿಯರಿ ವಿಶೇಷವಾದ ಗೋದ ವಿಚಾರ ಒಂತೆ ಪಂಡೇರಿ ಮಾತೆರೆಗಳ ಭಾರಿ ಪ್ರಿಯ ಭಾರಿ ಪ್ರೀತಿದ ಒಂಜಿ ಮಾತೆ ಗೋಮಾತೆನ ಪುದರ್ ಪಣ್ಣಿ ಮಾತ್ರ ಅತ್ತು ಅರ್ನ ಭಾರಿ ಮಲ್ಲ ಗೋಮಾತೆನ ಒಟ್ಟಿಗೆ ಸಂಬಂಧ ಉಂಡು ಭಾರಿ ಮಲ್ಲ ಸೇವೆ ಕೊರ್ಪುನಾರು ಭಾರಿ ಗೌರವ ದಾಯಪಂಡ ಒಂಜಿ ಕಾಲೋಡು ಒಂಜಿ ಪೆತ್ತನು ಇಲ್ಲಡ ಸಾಂಕರ ತೀರಂದಕಲ ಸಿತ್ತಿಟ್ಲ
ಒಂಜಾತು ಮಲ್ಲ ಸಂಖ್ಯೆಡು ಗೋಮಾತೆನ ಸೇವೆ ಮನ್ಪುನಾರು. ಅಂಚನೆ ಎಂಕಲ ಗಾಯತ್ರಿಕ ಬಾರಿ ಪಾತಿರೇರಿ ಎಂಕಲು ಪಾಟಿದ ಜವಾಬ್ದಾರಿ ಒಟ್ಟಿಗೆ ಒಪ್ಪುನಕ್ಲು ಬಂದುಲೆ ಧರ್ಮ ಜಾಗೃತಿದ ಕೆಲಸದ ಒಂಜಿ ಅಂಗ ಅಂದು ಪನ್ಪೆ ಅಯ್ಯಪ್ಪ ಸ್ವಾಮಿನ ಈ ಒಂಜಿ ಮಂದಿರೋಡು ಧರ್ಮ ಜಾಗೃತಿ ದೇವರಿಗೆ ಭಕ್ತಿನ ಪುಟ್ಟ ದೇವರನ್ನ ಮಿತ್ತು ಭಕ್ತಿನ ಪುಟ್ಟವನಂಚಿನ ಒಂಜಿ ಕೆಲಸ ಮಸ್ತ್ ವರ್ಷದ್ದು ದುಂಬುದ್ದು ನಡತೊಂದು ಬತ್ತಿನಂಚಿನ ಅಯ್ಯಪ್ಪ ಸ್ವಾಮಿನ ಭಕ್ತಾದಿನಕುಲು ಮಾತೆರ್ಲ ಸೇರಿದು ಒಂಜಿ ಮಂದಿರ ನಿರ್ಮಾಣ ಮಲ್ಪುನು. ಆ ದೇವರ ನಡೆ ಪೋಪುನಿ ಏತೇ ಚಟ ದುಶ್ಚಟ ಇತ್ತನಕ್ಕಲ್ಲ ಆ ಒಂಜಿ ದೇವರನ್ನ ವ್ರತೊಟ್ಟು ಸಂಪೂರ್ಣವಾದ ತನ್ನನ್ನು ಸ್ವಾಮಿ ತನ್ನನ್ನು ದೇವರನ್ನ ಮಟ್ಟೊಡು ದೀಪನಂಚಿನ ಒಂಜಿ ಪ್ರಯತ್ನಗೂ ಒಂಜಿ ಜಾಗ ಆಯ್ನಂಚಿನ ಅಯ್ಯಪ್ಪ ಮಂದಿರದ ಈ ವೇದಿಕೆಡು ಖಂಡಿತವಾದ ಅನ್ಯ ಪನ್ಲಕಣೆ ನಿಖಲು ಬೊಕ್ಕದ ಕಾರ್ಯಕ್ರಮದ ಮನರಂಜನೆಗೆ ಬತ್ತಿತ್ತರಡಲ್ಲ. ನಮ್ಮ ಮನಸ್ಸಿರಿತ್ತಿನ ದೇವರನ ಪ್ರೀತಿ ಓ ಕಾಲಘಟ್ಟ ಬದಲಾಂಡಲ ದೈವದೇವರನ ಪ್ರೀತಿ ದೈವದೇವರನ ಪುನರುತ್ಥಾನ ಕಾರ್ಯಕ್ರಮ ನಮ್ಮ ಸಮಾಜೋಡು ಖಂಡಿತವಾದ ಉಂತೀಜಿ ಅವು ಹೆಚ್ಚಿಗೆ ಅವೊಂದೇ ಬೈದನು ಜನಕ್ಕಳಿಗೆ ಸನಾತನ ಹಿಂದೂ ಧರ್ಮದ ಮಿತ್ತು ಗೌರವ ಪ್ರೀತಿ ನಂಬಿಕೆ ಬರ್ಪುನಂಚಿನ ಭಾರಿ ಮಲ್ಲೊಂಜಿ ವಾತಾವರಣ ನಮ್ಮ ದೇಶೋಡೆ ನಿರ್ಮಾಣ ಆತಂಡು. ಖಾಲಿ ಹಸೆಗೋಲಿ ಮಾತ್ರ ಆತು ಮಾತ ಕಡೆಟ್ಲ ನಮ್ಮ ಸಂಪ್ರದಾಯದ ಬತ್ತನಂಚಿನ ದೇವರನ ಭಕ್ತಿದ ಕಾರ್ಯಕ್ರಮದ ಜವಾಬ್ದಾರಿಯಲ್ಲಿ ನಮ್ಮ ಮಾತ ಸಂಘ ಸಂಸ್ಥೆಗಳು ಸಂಘಟನೆಗಳು ಭಾರಿ ಯಥೋವತ್ತಾದ ಮಲ್ತೊಂದುಳ್ಳೇರು ಐಕ್ ಪೂರಕವಾದ ಹಸೆಗೋಲಿ ಯಾನಿ ಈ ವೇದಿಕೆಡು ಮಸ್ತ್ ಕಾರ್ಯಕ್ರಮ ಬೈದೆ ಪೂರ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬೈದ ಅಂಚೆ ಅದು ಪುನಃ ನಂಗೆ ಭಾರಿ ನೆತ್ತ ಬಗ್ಗೆ ಪೊಲಬುಂಡು ಗೌರವ ಉಂಡು ಈ ಸಂಸ್ಥೆದ ಮಿತ್ತು ಈ ಸಂಸ್ಥೆ ಪುನರುತ್ಥಾನ ಸಂದರ್ಭಡ್ಲ ಸೀನಣ್ಣೆ ನಮ್ಮನಂಜಿ 2 ಜನ ಲೈದಿರುವರ ಇಡೆ ನಮ್ಮಲ ಆಯ್ಕೆ ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾ ಆ ದೃಷ್ಟಿಡು ದೇವರನ್ನ ಸಚ್ಚಿಂತನೆ ಮನ್ಪುನಂಚಿನ ಒಂಜಿ ಜಾಗೇಡು ಉಂತುದು ಒಂಜಿ ಕಾರ್ಯಕ್ರಮದ ಒಟ್ಟಿಗೆ ಸೇರುಣನೇ ಒಂಜಿ ಭಾಗ್ಯ ನಿಖಲ್ ಮನ್ಪುನ ಭಾಗ್ಯದೊಟ್ಟಿಗೆ ಪುಣ್ಯದ ಕೆಲಸ ಎಂಕ್ಲೇಲು ಒಂಜಿ ಪಾಲು ಕೊರ್ಪುನಂಚಿನ ಒಂಜಿ ನಿಖಲ್ ಎಡ್ಡೆ ಕೆಲಸ ಮಲ್ತಾರಂದೆ ಎನ್ವೆ ಈ ಧರ್ಮಚಾವಡಿಗೆ ಬೈದ ಮಾತೆರೆಗಳ ಆ ದೇವರನ ಆಶೀರ್ವಾದ ಉಪ್ಪಡು ನಿರಂತರ ಇಂಚಿನ ಒಂಜಿ ಧಾರ್ಮಿಕ ಚಟುವಟಿಕೆಯ ಕಾರ್ಯಕ್ರಮನು ಮಲ್ಪುನಂಚಿನ ಶಕ್ತಿ ನಮ್ಮ ಈ ಮಂದಿರದ ಪದಾಧಿಕಾರಿನಕ್ಲಿಗೆ ಆ ದೇವೇರು ಕರುಣಿಸಾವಡು ಪಣ್ಣ ಪಾತ್ರೆದೊಟ್ಟಿಗೆ ಮಾತ್ರೆಗಳ ಎಡ್ಡೆ ಅವಡು ಪಣ್ಣದು ಎನ್ನರಡ್ಡು ಪಾತ್ರೆ ಚಿಕ್ಕ ತಾಳುವ ತೇವನಾಡು ಗೊತ್ತು ಅವರಿಂದ ಒಂದು 2 ಮಾತುಗಳು. ವೇದಿಕೆದ ಮುಖ್ಯ ಅತಿಥಿ ಆಯ್ನ ಸುರೇಶ್ ಚೌಟರೆ ಅಂಚನೆ ಇನ್ನಿಂಜಿ ಕುಡೂರಿ ಮುಖ್ಯ ಅತಿಥಿ ಆದ ಬತ್ತನಂಚಿನ ಎಂಕ್ಲ ರಾಜಾರಾಮ್ ಭಟ್ರೆ ಅಂಚನೆ ಗಿರೀಶವಾಲ ಮೋರ್ಲಂಬೆರೆ ಗಾಯತ್ರಿ ಕಿಶೋರು ಅರೆ ಆನಂದ ಮಾಸ್ಟ್ರೆ ಚಂದ್ರಶೇಖರ ಮಂಟಮೆ ಅಂಚನೆ ಶ್ರೀನಿವಾಸ್ ಪುಳ್ಳು ಎಂಕ್ಲ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣರೇ ನಮ್ಮ ಇನಿ ಒಂಜಿ 35ನೇ ವರ್ಷದ ಒಂಜಿ ವಾರ್ಷಿಕ ಮಹೋತ್ಸವಗೂ ಮಾತೆರ್ಲ ಭಗವದ್ಭಕ್ತೆರ್ಲ ನಮ್ಮಲ ಉಳು ಸೇರಿದು ಒಂಜಿ ನಡಪಡೊಂದಿಲ್ಲ ಸರ್ವಸಾಮಾನ್ಯ ನಮ್ಮೊಂಜಿ ಅಯ್ಯಪ್ಪನ ಬಗ್ಗೆ ಮಾತೆರೆಗಳ ಗೊತ್ತಿತ್ತಿನ ವಿಷಯ ಏತೋ ಜನಕ್ಕೆ ಒಂಜಿ 48 ನಟ ಋತಪತ್ತದು ಒಂಜಿ ಮಲೆಕ್ ಪೋದು ಬತ್ತನಗ್ಲಿಗೆ ಕಾರಿಜ್ಜಂದನಗ್ಲಿಗೆ ಕಾರು ಸರಿ ಏನುಂಡು ಕಣ್ಣು ತೋಜಂದನಗ್ಲಿಗೆ ಕಣ್ಣು ತೋಜಿದನುಂಡು ಬಾಯಿ ಬರಂದನಗ್ಲಿಗೆ ಬಾಯಿ ಬರಂದನುಂಡು ಅವೇ ರೀತಿ ಈ 48 ದಿನ ಋತೊಟ್ಟು ಮನ್ಪುನಂಚಿನ ಈ ಆಚರಣೆ ಎಂಚಿನ ಒಂಜಿ ಮಲ್ತನೆ ಒಂಜಿ ಕರ್ಮ ಇತ್ತಲ್ಲ ಒಂಜಿ ಪರಿಹಾರಕ್ಕೆ ಒಂಜಿ ಬರ್ಪುಂಡು ಮನ್ಪುನಂಜಿ ನಮ್ಮ ಒಂಜಿ ಜನಕ್ಲೊಂಜಿ ಅನಿಸಿಕೆ ಅವು ಸತ್ಯನೇ ದಯಪಂಡ ಈ 35 ವರ್ಷಗೂ ತುಂಬು ನಮ್ಮ ಈ ಹಸೆಗೋಳಿದ ಒಂಜಿ ಎಲ್ಲಿ ಒಂಜಿ 5,000 ಮಲ್ತನಂಚಿನ ಮಂದಿರ 2013 ಮುಗಣಗ ಒಂಜಿ ಈತಿಶೋಕದ ಮಂದಿರ ನಿರ್ಮಾಣ ಆಂಡು ಪಂಡ ಐಕೊಂಜಿ ಅಯ್ಯಪ್ಪ ದೇವರನ ಒಂಜಿ ನಂಗೊಂಜಿ ಒಂಜಿ ಬಲವಾಯಿನ ಒಂಜಿ ಶಕ್ತಿ ಮೂಲ ಉಂಡು ಮನ್ಪುನೆಗೆ ಒಂದೇ ಸಾಕ್ಷಿ ಐಕೆ ನಮ್ಮ ಊರದ ಜನಕ್ಕಳು ಮಾತೆರ್ಲ ಸಹಕಾರ ಕೊಡ್ತಾರೆ ಇತ ಈ 14 ಬರ್ತದ ಬಕ್ಕಲ ಕೊರೋನಾ ಬತ್ತುಂಡು
ಭಾರಿ ಕಷ್ಟಡು ನಮ್ಮ ಉಲ್ಲು ಶ್ರೀನಿವಾಸ್ ಶೆಟ್ರಂಬೇರು ಒಂಜಿ ರಡ್ಡು ದಿನತ್ತ ರಡ್ಡು ಪೊರ್ತದ ಪೂಜೆಗೋಸ್ಕರ ಭಾರಿ ಯಾರು ಆಲೋಚನೆ ಮಲ್ತದ್ದು ನಡಪಡು ನೀವು ಇಟ್ಟ ಬೈದೇರು ದುಂಬುಗು ನಮ್ಮ ಅಂಚಾರ ಬಳ್ಳಿ ನಮ್ಮ ಮಾತೆಲ್ಲ ಸೇರಿದು ಒಂಜಿ ಮಸ್ತೊಂಜಿ ಒಂಜಿ ಡೆವಲಪ್ಮೆಂಟ್ ಆಪು ಒಂಜಿ ಇಂಪ್ರೂವ್ ಆಪುಂಡು ಒಂಜಿ ಸಾದಿಗೆ ನಿನ್ನ ಕೊನದು ಬರ್ತದೆ ನನ್ನಲ್ಲ ಮಸ್ತು ಬೇಲೆ ಯಾರುಂಡು ಗೊತ್ತುಂಡು ನಮ್ಮ ಮಾತೆರೆಗ್ಲ ಗೊತ್ತುಂಡು ಸ್ವಲ್ಪ ಸ್ಟೇಜಿದ ಕಾರ್ಯಕ್ರಮನ ಒಂಜಿ ಹಾಲ್ ಮನ್ಪೊಳಿ ನಂಗೆ ಜಾಗ ಕೊಡ್ತೇವೆ ಶೋಕದ ಓ ಮನ್ಪುಣ್ಲ ಐಕ ನಮ್ಮ ಫೈನಾನ್ಸ್ ಬೋರ್ಡು ಒಂಜಿ ಮಾತ ಒಂಜಿ ಸೇರಂಡ ಒಂಜಿ 10 ಕೈ ಸೇರಂಡ ಮಾತ್ರ ಒಂಜಿ ಕೆಲಸ ಯಾರೇ ಸಾಧ್ಯತೆ ಮನ್ಪುಣಿಗೆ ನಮ್ಮೊಂಜಿ ಅಯ್ಯಪ್ಪ ಮಂದಿರನೇ ಸಾಕ್ಷಿ ಆತ ಬಂಗೋಡು ಇದು ಶೋಕದ ಮಂದಿರ ಮಾತೆಲ್ಲ ಸೇರಿದು ಮಲ್ತದ ಅವೇ ರೀತಿ ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ನಮ್ಮ ಜೋಕ್ಲೆಗೆ ನಮ್ಮ ಎಲ್ಲೆಗ್ಲೆಗೆ ನಮ್ಮ ಇಲ್ಲಲು ನಮ್ಮ ಪುಂಜನಕ್ಲು ನಮ್ಮ ಆಂಜನಕ್ಲು ಪೂರ ಒಂಜಿ ವಾರಡು ವಾರ ಒಂಜಿ ದೇವಸ್ಥಾನ ಬರ್ಪಣ ಒಂಜಿ ವಾಡಿಕೆಯನ್ನು ದಿವೊಂದು ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ಒಂಜಿ ಚೂರು ನಮ್ಮ ತೆರಿಪವನ್ನ ಪ್ರಾಮುಖ್ಯತೆ ಉಂಡು ಕೆಲ ಜನಕ್ಕೆ ದೇವಸ್ಥಾನದ ಬಗ್ಗೆ ದೇವರಿನ ಬಗ್ಗೆ ಭಜನದ ಬಗ್ಗೆ ದಾಳ ಗೊತ್ತಿಪ್ಪ ಅಂದು ಇದೆ ಒಂಜಿ ಬೇತ ಒಂಜಿ ಜನಾಂಗದಾಗ್ಲು ಎಂತ ತೊಂಡ ಒಂಜಿ ಮುಸ್ಲಿಂ ಉಪ್ಪಾಡಕ್ಲು ಡೈಲಿ ಒಂಜಿ ಶುಕ್ರವಾರ ಒಂಜಿ ಪಳ್ಳಿಗೆ ಹೋಗ್ಪೇರು ಅಂಚನೆ ಕ್ರಿಶ್ಚನ್ದಾಗ್ಲು ಒಂಜಿ ಆದಿತ್ಯವಾರ ದಿನ ತಂದಿತ್ತೇರು ನಮ್ಮ ಮಕ್ಕಳು ವರ್ಷಗಟ್ಟಲೆ ದೇವಸ್ಥಾನದ ಪೋಂದನಕ್ಲು ಒಳ್ಳೆಯದು ಅಂಚಾರ ಬಳ್ಳಿ ನಮ್ಮ ಹಿಂದೂ ಸಂಸ್ಕೃತಿ ಒರಿಯೋಡು ಅವು ನಮ್ಮ ದುಂಬುದ ಜನಾಂಗಗೂ ಮುಂದುವರಿಯೋಡು ಪಂದು ಏನೊಂಜಿ ರಡ್ಡು ಪಾತ್ರೆಗೆ ಅವಕಾಶ ಕೊಡ ಮಾತ್ರೆಲ್ಲ ಒಂದಿಸ ಒಂದು ಬಗ್ಗೆ ಗೊತ್ತಿದೆ. ಆ ಒಂದು ಅವರು ಮಾಡಿದಂಥ ಧಾರ್ಮಿಕ ಕೆಲಸಗಳನ್ನು ನೋಡಿ 2022-23 ಸಾಲಿನಲ್ಲಿ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮೂಡಿ ಬಂದಿದೆ. ಅವರು ಯಾವಾಗಲೂ ಸರ್ಟಿಫಿಕೇಟ್ ಅವರು ಯಾವುದನ್ನ ನೀಡಿ ಅವರ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ಪಡೆದದ್ದಲ್ಲ. ಈಗ ಎಲ್ಲ ಪ್ರಶಸ್ತಿಗಳು ಇನ್ಫ್ಲುಯೆನ್ಸ್ ಮಾಡಿ ಸಿಗ್ತದೆ ಅಂತ ಎಲ್ಲರಿಗೂ ಇದೆ. ಆದರೆ ಕಳೆದ ಹಲವಾರು ವರ್ಷಗಳಿಂದ ತಮಗೆಲ್ಲ ಗೊತ್ತಿದೆ, ಹುಡುಕಿ ಪ್ರಶಸ್ತಿ ಇವತ್ತು ಅಕ್ಷರ ಸಂತ ಹಾಜಬರಿಗೆ ಯಾವ ರೀತಿ ಪ್ರಶಸ್ತಿ ಬಂದಿದೆಯೋ ಅದೇ ರೀತಿಯಲ್ಲಿ ಇವತ್ತು ಜಿಲ್ಲಾಡಳಿತ ಸಪ್ತಸ್ವರ ಕಲಾ ತಂಡವನ್ನು ಹುಡುಕಿ ಒಂದು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಜೋರಾದ ಚಪ್ಪಳೆಯೊಂದಿಗೆ ಅಭಿನಯಿಸಬೇಕು. ಧಾರ್ಮಿಕ ಚಿಂತನೆಗೆ ಒಳಪಟ್ಟಂತ ಹಲವಾರು ಕಾರ್ಯಕ್ರಮಗಳು ಬಹಳ ವಿಶಿಷ್ಟಪೂರ್ಣವಾಗಿ ಮಾಡಿದಂಥ ಸಂಸ್ಥೆ ಅಂತ ಹೇಳಿದ್ರೆ ಅದು ಸಪ್ತಸ್ವರ ಕಲಾ ತಂಡ. ಇವತ್ತು ಅಧ್ಯಕ್ಷರ ಪರವಾಗಿ ಇವತ್ತು ಹಲವಾರು ಮಂದಿ ಇದ್ದಾರೆ. ಅಲ್ಲಿ 30 ವರ್ಷಗಳ ಕಳೆದಿದೆ ಸಪ್ತಸ್ವರ ಕಲಾ ತಂಡ. ಈ 30 ಅಧ್ಯಕ್ಷರುಗಳು ಇದ್ದಾರೆ, ಅವರೊಟ್ಟಿಗೆ ಒಂದು ತಂಡವೇ ಇದೆ, ತಂಡ ಇವತ್ತು ಒಳ್ಳೆಯ ಒಂದು ಸಪ್ತಸ್ವರ ಕಲಾ ತಂಡವನ್ನೇ ಅಲ್ಲಿ ಮಾಡಿಕೊಂಡಿದೆ. ಅಂತ ತಂಡ ಇವತ್ತು ಸಪ್ತಸ್ವರ ಕಲಾ ತಂಡ ಅವರಿಗೆ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ವೇದಿಕೆಯಲ್ಲಿರುವ ಗೌರವಾನ್ವಿತ ಅತಿಥಿಗಳು ಶಾಲು ಹೊದಿಸಿ ಆ ತಂಡದ ಪರವಾಗಿ ರಾಮಚಂದ್ರ ಅವರು ಬಂದಿದ್ದಾರೆ. ಹಲವಾರು ವರ್ಷಗಳಿಂದ ಅವರು ಅಲ್ಲಿ ಸಪ್ತಸ್ವರ ಕಲಾ ತಂಡ ಹುಟ್ಟಿದಿನಿಂದ ಇವತ್ತು ತನಕ ಅದರ ಇದ್ದುಕೊಂಡು ಮಾರ್ಗದರ್ಶನ ನೀಡಿಕೊಂಡು ಬಂದವರು ಶ್ರೀಯುತರ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಈ ಒಂದು ತಂಡ ಎಲ್ಲರಿಗೂ ಮನಸ್ಸಿನಲ್ಲಿ ಇವತ್ತು ಈ ಪರಿಸರದಲ್ಲಿ ಮನೆಮಾತಾದಂಥ ಒಂದು ತಂಡ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಸಮಾಜಮುಖಿ, ಧಾರ್ಮಿಕ ಹಾಗೂ ಶೈಕ್ಷಣಿಕವಾಗಿ ಹಲವಾರು ಸೇವೆಯನ್ನು ಭಕ್ತಿಪೂರ್ವಕವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿಕೊಂಡು ಬರ್ತಾ ಇರುವಂಥ ಒಂದು ತಂಡ ಅಂತ ಹೇಳಿದರೆ ಅದು ಸಪ್ತಸ್ವರ ಕಲಾ ತಂಡ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹಾಗೇನೆ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ, ಹಾಗೇನೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಒದಗಿಸುವ ಕಲಾ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ವಿಶೇಷವಾಗಿ ರಾಮಚಂದ್ರ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಭಿನಂದನೆ ಸಲ್ಲಿಸಲಿಕ್ಕೆ ಇರುವಂತಹ ಶ್ರೀಯುತ ಕುಮಾರ ಹಿತೇಶ್ ಮನಮೋಹನ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಿತೇಶ್ ಬಾಪ ಸಣ್ಣ ಪ್ರತಿಭೆ. ಯಾಕೆ ನಾವು ಇವತ್ತು ಅಭಿನಂದನೆ ಸಲ್ಲಿಸ್ತೇವೆ, 5ನೇ ಕ್ಲಾಸ್ನಲ್ಲಿ ಕಲಿತಾ ಇದ್ದಾನೆ ಹುಡುಗ. ಅದು ನಮ್ಮ ಆವೆಮರಿಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಇದ್ದಾನೆ. ಅವ ರಾಜ್ಯ ಮಟ್ಟದ ಕರಾಟೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ದೊಡ್ಡದಂತ ಒಂದು ಸಾಧನೆಯನ್ನು ಮಾಡಿದ್ದಾನೆ. ಸಣ್ಣ ಹಾಡುಗಾರರು ಭಜನೆಯನ್ನ ಹಾಡಲಿಕ್ಕೆ ನಮಗೆ ವಾರ ಬರ್ತಾರೆ. ಅವ್ರ ತಂದೆ ಮನಮೋಹನ್ ಅಂತೇಳಿ. ಮಾತ್ರ ಅಲ್ಲದೆ ಈ ಹುಡುಗ ಬಹುಮುಖ ಪ್ರತಿಭೆ. ತಮಗೆಲ್ಲ ಗೊತ್ತಿರ್ಬೋದು, ನೀವು ಟಾಸೆ ಕೊಡಿ, ಡೋಳು ಕೊಡಿ, ತಮಕೆ ಕೊಡಿ, ಚೆಂಡೆ ಕೊಡಿ, ಯಾವ್ದು ಕೊಟ್ಟರು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ವಾದಿಸುವಂತ ಒಬ್ಬ ಪ್ರತಿಭೆ ನಮ್ಮ ಹಿತೇಶ್. ಉತ್ತಮ ಭಜನೆ ಹಾಡ್ತಾನೆ, ಉತ್ತಮ ಕಲಾವಿದ, ಭಜನಾ ಕಲಾವಿದ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಅವನಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವನ ಮೇಲೆ ಇರಲಿ ಅಂತ ಹೇಳ್ಕೊಳ್ತಾ ನಮ್ಮ ಭಜನಾ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಅಯ್ಯಪ್ಪ ಮಂದಿರದ ಪರವಾಗಿ ಹೃದಯಾಂತರಾಳದ ಅಭಿನಂದನೆಗಳು.
ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೇಗೋಳಿ ನೆತ್ತ ವಾರ್ಷಿಕ ಪೂಜಾ ಮಹೋತ್ಸವದ ಈ ಶುಭ ಸಂದರ್ಭಡು ವೇದಿಕಡುಪ್ಪನ ಮಾತ ಗಣ್ಯರಿಗೆ ಪುಡ್ಯಾಡೊಂದು ಇನಿ ನಿಗಲೆ ಕಾಲಿ ಒಂಜಿ ಸೊಲ್ಮೆ ಬಂಡದೆಯನ್ನು ಪಾತ್ರೆಯನ್ನು ಮುಗಿಪುವೆ. ಅಯ್ಯಪ್ಪ ಸ್ವಾಮಿ ಮಂದಿರದ ಬುಳಿಚಿಲ್ದ ಬಗ್ಗೆ ಈ ಕ್ಷೇತ್ರವನ್ನು ಒರಿತೊಂದು ಬತ್ತಿನಂಚಿನ ಪುಣಿಚಿಲ್ದ ಬಗ್ಗೆ ಪೂರ ಇತ್ತೆ ಪಂಡುದುಪ್ಪೆರನ್ನು ಮಲರಾಯ ದೇವಸ್ಥಾನ ಉಳ್ಳಾಲಡು ಬಾರಿ ಒಂಜಿ ಮಲ್ಲ ದುರ್ಗಾ ನಮಸ್ಕಾರ ಪೂಜೆ ಇತ್ತು ನಡೆದಾದ ಒಂದು ತಡಾದ ಬತ್ತದೆ ಅಂಥದ್ದು ಮಾತೆರ್ಲ ಆ ಬಗ್ಗೆ ಪಂಡುದುಪ್ಪೆರೆ. ಕೊರೋನಾದ ಪೊರ್ತುಡು ವಾರೀತಿ ಶ್ರೀನಿವಾಸ್ ಶೆಟ್ಟಿ ಅವ್ರನ್ನ ತಂಡ ಮೂಲು ಬೇತಕ್ಲಿಗೆ ಸಹಾಯ ಮಲಪುನ ಖಾಲಿ ಮಂದಿರನ ಒರಿತೊನ್ನ ಮಾತ್ರ ಎತ್ತು ಅಂಚಿತ್ರಿನ ಮಾತದ್ದು ನಮ್ಮ ತೆರೆಯೊಂದ ಆ ಐದು ಬೊಕ್ಕ ಆಯ್ನಂಚಿನ ಭಜನಾ ಕಾರ್ಯಕ್ರಮಗಳು ವಾರೀತಿ ನಿಖಲು ಸೇರೊಂದು ಐನು ಪೊರ್ಲು ಮಲ್ತಿದ್ದಾರೆ ಐತ ಬಗ್ಗೆ ಪೂರ ನಂಗೆ ಎಡೆನ ಅಲ್ಮೇಗ ಆತನೆ ಅಂತೂ ದೇರ್ಲಕಟ್ಟೆದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬೊಕ್ಕ ಅತ್ಯಂತ ಪವಿತ್ರವಾದ ಆ ಏಕಾಂತವಾಸೆ ಬಂಗಾರದ ಪುರುಳು ಅಯ್ಯಪ್ಪ ಸ್ವಾಮಿನ ಆರಾಧನೆ ಮಲ್ಪುನಂಚಿನ ಒಂಜಿ ಕ್ಷೇತ್ರ ಅಸೆವುಗೊಳ್ಳಿಡು ಉಪ್ಪುನ ನಮ್ಮ ಭಾಗ್ಯ ಆಯ್ತ ಒಟ್ಟಿಗೆ ಕಾಲಿ ಧಾರ್ಮಿಕ ಮಾತ್ರ ತಂದೆ ಸಾಮಾಜಿಕ ಕೆಲಸಗಳ ಈ ಮಂದಿರನು ಅಕಲು ತೊಡಗಿಸ ಒಂದು ನಾವು ಮಲ್ಲ ಸಂತೋಷ. ಮಾಧ್ಯಮ ಕ್ಷೇತ್ರಡು ಒಂಜಿ ಗೌರವ ತಿಕ್ಕನೆಕ್ ನಿಖಲು ಮಾತೆರ್ಲ ಕರಿನ ಒಂಜಿ ನವಂಬರ್ 1 ತಾರೀಖದ ಬಗ್ಗೆ ನಿಮ್ಮಟ್ಟಂದು 14 ಮನೆ ಅಂಕೆ ಗೌರವ ತಿಕ್ಕಂಡೆ ಒಂದು ಅಲ್ಪದಾದ ತಿಕ್ಕದನ್ನು ಪನ್ಪಣಿಡದಲ್ಲ ಹೆಚ್ಚ ಸಮಾಜ ಕೊರ್ನಂಚಿನ ಪ್ರೀತಿ ಬೊಕ್ಕ ಸಮಾಜ ಮಲ್ತಿನಂಚಿನ ಗೌರವ ಅವು ನಿಜವಾದ ಜಿಲ್ಲಾಡಳಿತ ಕೊರಪನಂಚಿನ ಆ ಮಾನಾದಿಗೆ ಎಂಚ ಗೌರವ ಸಂದುಂಡು ಪನ್ಪಣೆ ಕೊಂಚ ಸಾಕ್ಷಿ ಆದುಂಡು. ಮಾಧ್ಯಮದ ಬಗೆಟ ಪನೊಂದು ಪೋಪನಿಂದಾಂಡ ನಂಗೆ ಉಳ್ಳಾಲ ತಾಲೂಕು ಆತಂಡೆ ಎಂಕ್ಲೆಗೆ ಕರ್ನಾಟಕ ಪತ್ರಕರ್ತರ ಸಂಘ ಹೊಡೆದು ಐಟ್ ಜಿಲ್ಲಾ ಪತ್ರಕರ್ತರ ಸಂಘ ಕುಡ್ಲಾಡ್ದು ನನ್ನ ಎಲ್ಲಂಜಿ 25 ತಾರೀಕದ ಉಲೈ ಮೂಲು ಚುನಾವಣೆ ಮಲ್ತದೆ ಇಡೆಗೆ ಒಂಜಿ ಪೊರ್ಲುದ ಪ್ರೆಸ್ ಕ್ಲಬ್ ಕೊರುಡು ನನ್ನ ಈ ಊರುಡಾಪನಂಚಿನ ಪೂರ ಒಂಜಿ ಚಟುವಟಿಕೆಲೆಗೆ ಕುಡ್ಲಗ್ ಪೋಪನಕಲು ಪೋವಲಿ ಇಜ್ಜನ್ನಕಲೆಗೆ ಸುದ್ದಿ ಮಲ್ಪೆರೆಗೋಸ್ಕರ ನಂಗೆ ಉಳ್ಳಾರೆಡೆ ಒಂಜಿ ಪ್ರೆಸ್ ಕ್ಲಬ್ ಆವಡು ಮನ್ಪನೊಂಜಿ ನೆಲೆಗಟ್ಟೆಡು ಎಲ್ಲಂಜಿ 25 ತಾರೀಕದ ಒಲೈ ಉಳ್ಳಾಲ ತಾಲೂಕುದ ಒಂಜಿ ಪತ್ರಕರ್ತರ ಅಧ್ಯಕ್ಷರಲ್ಲ ಆಯ್ಕೆ ಆಪೇರು ಅಧ್ಯಕ್ಷೆ ಉಪಾಧ್ಯಕ್ಷೆ ಕಾರ್ಯದರ್ಶಿಲು ಪೂರ ನಿಖಲ್ ನಕಲೆ ನಮ್ಮೊಟ್ಟಿಗೆ ಇತ್ತೊಂದು ನಮ್ಮ ಮಾತ ಕಾರ್ಯಕ್ರಮಗೂ ಮಾಧ್ಯಮದ ಪ್ರಚಾರ ಕೊರಿಯರೆ ಒಂಜಿ ಹೊಸ ತಂಡ ಉಳ್ಳಾಲೋಡು ಸಿದ್ಧ ಒಂದುಂಡು ಇತ್ತೇನೆ ಶಾಸಕಿಯರನ್ನ ಭವನಡ್ ಎಂಗ್ಲೆ ಒಂಜಿ ಪ್ರೆಸ್ ಕ್ಲಬ್ಗೂ ತಾತ್ಕಾಲಿಕವಾಯಿನ ಕಚೇರಿ ಕೊಡ್ತೇರೆ ಐದು ಬೊಕ್ಕ ಎಂಕಲ ಅಹವಾಲು ಎಂಚಿರೋಂಡು ಐನು ಜಿಲ್ಲಾಡಳಿತಕ್ಕೂ ತೆರಿಪಾದ ರಾಜ್ಯ ಸರ್ಕಾರಕ್ಕೂ ತೆರಿಪಾದ ಎಂಕ್ಲನೇ ಆಯ್ನಂಚಿನ ಒಂಜಿ ಎಲ್ಲಿಯ ಮಟ್ಟದ ಒಂಜಿ ಪ್ರೆಸ್ ಕ್ಲಬ್ ಟ್ರಸ್ಟ್ದ ಮೂಲಕ ಕೊರಿಯರೆಗೆ ಬಹುಶಃ ಸರ್ಕಾರಲ ಸಿದ್ಧ ಆದುಂಡು ಆ ಪೂರ ನೆಲೆಗಟ್ಟಡು ಒಂಜಿ ಪೊರ್ಲುದ ಮಾಧ್ಯಮ ಕೇಂದ್ರ ನಮ್ಮೂರುಡೆ ಆಯ್ನಾತ್ ಬೇಗ ನಿರ್ಮಾಣ ಆಪುಂಡು ನಿಖಲ ಮಾತ ಸಹಕಾರ ಉಪ್ಪಡೆ ಪನೊಂದು ಈ ಗೌರವಗೂ ನನರು ಸೊಲ್ಮಿಸಂದಾದ ಎನ್ನ ಪಾತ್ರ ಮುಗಿಪುವೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ವಿಶೇಷ ಸಿಹಿ ಸುದ್ದಿಯನ್ನು TG ರಾಜಾರಾಮ್ ಭಟ್ರು ನಮಗೆ ಕೊಟ್ಟಿದ್ದಾರೆ. ಕರೆಸಿದಂಥ ಹಿತೇಶ್ ಕುಮಾರನಿಗೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಎಲ್ಲವೂ ಉಚಿತವಾಗಿ ಅವನಿಗೆ ಶಿಕ್ಷಣವನ್ನು ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ ಅನ್ನತಕ್ಕಂಥ ಮಾತನ್ನು ಇವಾಗ ರಾಜಾರಾಮ್ ಭಟ್ರು ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ಮುಂದಿನ ವರ್ಷ 6ನೇ ಕ್ಲಾಸಿಗೆ ಶಾರದಾ ಗಣಪತಿ ವಿದ್ಯಾಸಂಸ್ಥೆಗೆ ಅಡ್ಮಿಷನನ್ನು ಪಡ್ಕೊಳ್ಬಹುದು. ಎಲ್ಲ ಫೀಸಿನಿಂದ ಡ್ರೆಸ್ಸಿನಿಂದ ಉಚಿತ ಬಸ್ ಎಲ್ಲವೂ ಕೂಡ ಮಾಡಿಕೊಡ್ತೇನೆ ಅನ್ನತಕ್ಕಂಥ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅವರಿಗೆ ಶ್ರೀ ಅಯ್ಯಪ್ಪ ಚೆನ್ನಾಗಿ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟರಿಂದ ಹಾರೈಸ್ತಾ ಇದ್ದೇನೆ. ಗೌರವ ಅಧ್ಯಕ್ಷರಾಗಿ ಎಲ್ಲ ಕಾರ್ಯಕ್ರಮ ನಮ್ಮ ಬೆನ್ನೆಲುಬಾಗಿ ಸಹಕಾರ ಮಾಡ್ತಾ ಬಂದವರು ಸೀತಾರಾಮ್ ಶೆಟ್ಟಿ ದಡಸ್ ಅವರು. ಈ ಕಾರ್ಯಕ್ರಮಕ್ಕೆ ಸುಧಾ ಮೇಡಮ್ ಬಂದಿದ್ದೀರಿ, ತಮಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಗಂಗಾಬಾಯಿ ಮೇಡಮ್ ಬಂದು ಶಾಲು ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಮ್ಮವರೇ ಸುರೇಶ್ ಚೌಟ ಕಕ್ಕೆಮಜಲು ಗೌರವ ಅಧ್ಯಕ್ಷರು, ಅದು ಮಾತ್ರ ಅಲ್ಲದೆ ಬಂಟರ ಸಂಘ ಉಳ್ಳಾಲ ಇದರ ಅಧ್ಯಕ್ಷರು, ಕೊಡುಗೆ ದಾನಿಗಳು, ಸಮಾಜ ಸೇವಕರು ಆಗಿರುವ ಸುರೇಶ್ ಚೌಟ್ರು ಒಂದೆರಡು ಮಾತುಗಳನ್ನ ಅಧ್ಯಕ್ಷ ಭಾಷಣ ಮಾಡಬೇಕು ಅಂದರೆ ವಿನಂತಿ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಮಂದಿರ ಅಸೇಗೋಳಿ ಇಲ್ಲಿ ನಡಪುರಂಜಿನ ವಾರ್ಷಿಕ ಜಾತ್ರಾ ಮಹೋತ್ಸವಡು ಧಾರ್ಮಿಕ ಸಭೆಯನ್ನೇ ಆಯೋಜನೆ ಮಾಡ್ತಾರೆ. ಈ ಧಾರ್ಮಿಕ ಸಭೆಟಿ ಉಪಸ್ಥಿತಿ ಪುಳ್ಳಂಚಿನ ಹಿರಿಯರಾಯಿನ ನಮ್ಮ ದೀಪ ಪ್ರಜ್ವಲನೆ ಮಂದಿರಂಜಿನ ರಾಜಾರಾಮ್ ಭಟ್ರೆ, ಅಂಜನೆ ಜಿತೇಂದ್ರ ಶೆಟ್ರೆ, ಅಂಜನೆ ಗಾಯತ್ರಿ ಕಿಶೋರ್ರೆ,
ಚಂದ್ರಶೇಖರ್ ಮೆಂಟಮೆ, ಗಿರೀಶ್ ಆಲ್ವೆರ್ ಮೊರ್ಲ ಅಂಜನೆ ಇತ್ತೆ ಉಪಸ್ಥಿತಿ ಉಪನಂಜನ ಶ್ರೀಮತಿ ಸುಧಾಕೆ ಅಂಜನೆ ದೇವಸ್ಥಾನದ ಅಧ್ಯಕ್ಷರಾಯಿನ ಶ್ರೀನಿವಾಸ ಶೆಟ್ರೆ, ಜೊತೆ ಕಾರ್ಯದರ್ಶಿ ಆಯ್ನ ಅಂಚಿನ ರಾಮಕೃಷ್ಣ ಪಟ್ಟೋರೆ, ಸಹ ಸಂಚಾಲಕರಾಯಿನ ತ್ಯಾಗಂ ಸರೆ, ಆನಂದ್ ಮಾಸ್ಟ್ರೆ ಅಂಜನೆ ವೇದಿಕೆದ ದುಮ್ಮತ್ತು ಪುಣ್ಣ ಭಕ್ತ ಬಾಂಧವರು 35 ವರ್ಷಡು ಬಾರಿ ಪೊರ್ಲುಡೆ ನಿತ್ಯ ನಿರಂತರವಾದ ವಾರ್ಷಿಕ ಜಾತ್ರೆ ಮುಲ್ ನಡತೊಂದು ಬರೋದು. ಯಾಕಡೆ ಪ್ರಾಸ್ತಾವಿಕ ಭಾಷೆ ಶ್ರೀನನ್ನೆ ಪಲ್ಲೇಕನೆ ಎಲ್ಲೇ ಒಂಜಿ ಮಂದಿರ ಇನಿ ಮಸ್ತ್ ಜನತ ತ್ಯಾಗೋಡು ನಮ್ಮ ಕಾರ್ಯಕ್ರಮಕ್ಕೂ ಭಾಸ್ಕರನ್ನೇ ಬರೋದಿಲ್ಲ ಅರಿನ ಸ್ವಾಗತ ಮಲ್ತೊಂದಿಲ್ಲ. ಮಸ್ತ್ ಜನತ ಒಂಜಿ ತ್ಯಾಗ ಮನೋಭಾವಡು ಈ ದೇವಸ್ಥಾನ ಒಂದು ಪಂಡ ಇಚ್ಛ ಒಂದು ಪರಿಸರ ನಂಗೆ ಸೂಕ್ತವಾದ ಉಂಡು. ನೆರೆತ ದೇಲಗಟ್ಟೆ ಇಲ್ಲ ಅಯ್ಯಪ್ಪ ಸ್ವಾಮಿನ ದೇವಸ್ಥಾನ ಉಂಡು. ಆಂಡ ಅಲ್ತ ಪರಿಸರ ಇನ್ನೂ ಭಾರಿ ಕಮ್ಮಿ ಇತ್ತು ನಂಚಿನ ಜಾಗೆ. ಆಂಡ ನಮ್ಮ ಹಸುಗಳಿದ ಪರಿಸರ 75% ಹಿಂದುಳು ಉಪ್ಪು ನಂಚಿನ ಜಾಗೆ. ನಮ್ಮ ಸಭೆ ಇನಿ ಇತ್ತತ್ತು ನೆರೆದು ಮೂಜಿಪಾಲು ಸಭೆ ಹುಡುತ್ತುಂಡು. ಅದನ್ನು ವಿಶೇಷ ಕಾರ್ಯಕ್ರಮ ನಿಮಿತ್ತ ಜನಗಳು ಬೈಜಿರಂತೋಜುನು. ಆಂಡ ಮೂಲ ಹಿಂದೂ ಸಂಘಟನೆ ಭಾರಿ ನಮ್ಮ ಎಡ್ಡೆ ರೀತಿಯಲ್ಲಿ ನಡತೊಂದುಂಡು. ಮಾತಾ ಜವಣಿಯರೆಲ್ಲ ಒಗ್ಗಟ್ಟಾದ ಈ ದೇವಸ್ಥಾನದ ಕೆಲಸ ನಿತ್ಯ ನಿರಂತರವಾದ ಮಲ್ತೊಂದು ಬರೋದಿಲ್ಲೇರು ಬಂದಲೆ ಈ ಕಾರ್ಯಕ್ರಮದ ಒಟ್ಟಿಗೆ ಇಲ್ಲಿ ಸಂಘ ಸಂಸ್ಥೆಲೆಡೆ ಬೇಲೆ ಮಲ್ತನಂಜನ ಸಮಾಜ ಸೇವಕರನ್ನು ಗುರುತಿಸಾದ ಅಕ್ಲಿನ ಸನ್ಮಾನ ಮನ್ಪುನಂಜಿನ ಕಾರ್ಯಕ್ರಮ ಹೊಂದಿರೆ ಭಾರಿ ಎಡ್ಡೆ ಕಾರ್ಯಕ್ರಮ. ಸಮಾಜಡು ಸಾಧಕರನ್ನು ಗುರುತಿಸಾದ ಅಕ್ಲಿನ ನಮ್ಮ ವೇದಿಕೆಯಲ್ಲೆತ್ತದ ಗೌರವ ಮಲ್ಪುನ ನಮ್ಮ ಆದ್ಯ ಕರ್ತವ್ಯ. ಇನಿ ನಮ್ಮ ಅಯ್ಯಪ್ಪ ಸ್ವಾಮಿನ ಶಬರಿಮಲೆಗೆ ಯಾತ್ರಾರ್ಥಿಗಳು ಪೋಪುನಂಚಿನ ಒಂಜಿ ಇನಿ ಸಂಕ್ರಮಣ ನನದ ಎಲ್ಲಂದ ಸಂಕ್ರಮಣಕ್ಕೂ ಮಕರ ಬೆಳಕು ತುಯರಲ್ಲ ನಿತ್ಯ ನಿರಂತರ ಅವತ್ತೋ ಲಕ್ಷಗಟ್ಟಲೆ ಜನಕ್ಕಳು ದೇವರನ ದರ್ಶನವನ್ನು ಪಡೆಯರೆ ಪೋಪೇರು. ಮಾಲಾಧಾರಿಲಾದ ವೃತ್ತಧಾರಿಲಾದ ಅಯ್ಯಪ್ಪನ ಪಾದಸೇವೆ ಮಲ್ಪನಂಜಿನ ಯೋಗನ ಪಡಪೇರು. ಕರಿನ 2 ವರ್ಷಡು ನಂಗೆ ಕೊರೋನಾದ ಮಾರಿ ಹಿಡ್ದು ಅಯ್ಯಪ್ಪನ ದರ್ಶನ ಮನ್ಪೆರ್ಲ ಅವಕಾಶ ಇಜ್ಜಂದ ಅದು ಪೋದುತ್ತುಂಡು. ಆಣ ದೇವರೇ ಅವೇ 2 ವರ್ಷಡು ಐನು ಆ ಕೊರೋನಾದ ಮಾರಿನ ಉಂತಾಯಿರು ಈ ವರ್ಷ ನಿತ್ಯ ನಿರಂತರವಾದ ಶಬರಿಮಲೆಗೆ ಯಾತ್ರೆ ನಡತೊಂದುಂಡು. ದೇವರೇ ನಂಗೆ ಮಾತೆರೆಗಳ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಡ್ದು ಸದ್ಬುದ್ಧಿನ ಕೊಡ್ದು ಈ ಸಮಾಜಡು ನಮ್ಮ ಹಿಂದೂ ಧರ್ಮದ ಒಳಿತಿಗೆ ಕೆಲಸ ಮನ್ಪುನಂಜಿನ ಜವನಿಯರಿಗೆ ಪ್ರೇರಣೆ ಕೊರೋಣದ ಪಣಂದು ಇನ್ನಿತ ಈ ಕಾರ್ಯಕ್ರಮಕ್ಕೂ ಹೆಂಗೆ ಅವಕಾಶ ಮಂತು ಕೊರಂಜಿನ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿದ ಸರ್ವ ಸದಸ್ಯರಿಗಳ ಯಾನ ಅಭಾರಿಯಾದ ಎನ್ನ 2 ಪಾತೆರಗು ವಿರಾಮ ಕೊರೊಂದುಲ್ಲೆ. ಜೈ ಹಿಂದ್. ಅಧ್ಯಕ್ಷೀಯ ನುಡಿಯನ್ನು ಪಾತ್ರರಂಚಿನ ಶ್ರೀ ಸುರೇಶ್ ಚೌಟಾಕ ಕಿಮ್ಮಜಲ ಮೇರೆಗೆ ಅಭಿನಂದನೆಗಳು. ನಮ್ಮ ಮಲ್ಲ ಬಿಲ್ಲೇರ್ನ ಸಾಲೆಡೆ ಬತ್ತದ ಸೇರೊಂದೇರು ಭಾಸ್ಕರ್ ಗುಡ್ಡೆಮಾರ ಅಧ್ಯಕ್ಷರು ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಅಸೈಗೋಳಿ ಕೈತಲ್ದ ಗುಳಿಗಜ್ಜನ ಕಟ್ಟೆಡು ಮಕರ ಸಂಕ್ರಾಂತಿ ಕಲ ಮೇರೆ ಸ್ವಾಗತವನ್ನು ಪೊಡು ಬಂಡದು ಕೇನೊಂದಿಲ್ಲ. ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ ಗತ 35ನೇ ವರ್ಷದ ಕಾರ್ಯಕ್ರಮದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನ ಮಂತನಂಚಿನ ಶ್ರೀ TG ರಾಜಾರಾಮ್ ಭಟ್ ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಲ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಅಧ್ಯಕ್ಷತೆ ವಹಿಸಿನಂಚಿನ ಶ್ರೀ ಸುರೇಶ್ ಚೌಟಕ ಕಿಮ್ಮಜಲು ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಲ ವಲಯ ಮೇರೆಗಳ ಈ ಕಾರ್ಯಕ್ರಮಕ್ಕೆ ಬತ್ತನಿಗೆ ಧನ್ಯವಾದ ಕೊರೊಂದಿಲ್ಲ.
ಮಲ್ಲ ಬಿಲ್ನೀರ್ನ ಸಾಲಡೆ ನಮ್ಮೊಟ್ಟಿಗೊಳ್ಳೆರು ಶ್ರೀ ಸುಧಾ ಎಸ್ ಶೆಟ್ಟಿ ದಡಸೆ ಅಸೇಗೋಳಿ ಮೇರೆಗಳ ಧನ್ಯವಾದ ಕೊರಂದಿಲ್ಲ. ಶ್ರೀಮತಿ ಗಾಯತ್ರಿ ಕಿಶೋರ್ ನಮ್ಮೊಟ್ಟಿಗೊಳ್ಳೆರು ಮೇರೆಗಳ ಧನ್ಯವಾದ. ಅಂಜನೆ ಅಧ್ಯಕ್ಷರೇ ಗುಳಿಗ ಕೊರಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರಾಯನಂಚಿನ ಭಾಸ್ಕರ್ ಗುಡ್ಡೆಮಾರ್ಲ ನಮ್ಮೊಟ್ಟಿಗೊಳ್ಳೆರೆ ಮೇರೆಲ್ಲ ಧನ್ಯವಾದ ಕೊರಂದಿಲ್ಲ. ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಮಾಜಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಂಗಲ ಗಂಗೋತ್ರಿ ತಲಪಾಡಿ ಮಂಜನಾಡಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಯನಂಚಿನ ಜಿತೇಂದ್ರ ಅಣ್ಣಗೆಲ ಧನ್ಯವಾದ. ನಮ್ಮ ಊರ್ದಾರಾಯನಂಚಿನ ಶ್ರೀ ಚಂದ್ರಶೇಖರ್ ಶೆಟ್ಟಿ ಮಂಟಮೆ ನಮ್ಮೊಟ್ಟಿಗೊಳ್ಳೆರೆ ಮೇರೆಗಳ ಧನ್ಯವಾದ ಕೊರಂದಿಲ್ಲ. ಉದ್ಯಮಿಲಾಯನಂಚಿನ ಶ್ರೀ ಗಿರೀಶ್ ಮೋರ್ಲಾ ಮೇರ್ಲ ನಮ್ಮೊಟ್ಟಿಗೊಳ್ಳೆರೆ ಮೇರೆಗಳ ಧನ್ಯವಾದ ಕೊರಂದಿಲ್ಲ. ಸಮಿತಿದ ಅಧ್ಯಕ್ಷರಾಯನಂಚಿನ ಶ್ರೀನಿವಾಸ್ ಶೆಟ್ಟಿ ಪುಳ್ಳು ಮೇರೆಗಳ ಧನ್ಯವಾದ. ಪ್ರಧಾನ ಕಾರ್ಯದರ್ಶಿ ನಂಚಿನ ರಾಮಕೃಷ್ಣರೇ ಹಿರಿಯರೇನಂಚಿನ ಆನಂದ್ ಕೆ ಅಸೈಗೋಳಿ ಇನಿ ಕಾಂಡ ಕಾರ್ಯಕ್ರಮನೇ ದೀಪ ಪ್ರಜ್ವಲನದ ಮೂಲಕ ಭಜನಾ ಕಾರ್ಯಕ್ರಮನ ಉದ್ಘಾಟನೆ ಮಂತನಂಚಿನಾರೆ ಶ್ರೀ ಮಂಜುನಾಥ ಆಲ್ವಾ ತೇವನಾಡಗುತ್ತು ಮೇರ್ಲ ನಮ್ಮೊಟ್ಟಿಗೊಳ್ಳೆರೆ ಮೇರೆಗಳ ಧನ್ಯವಾದ ಕೊರಂದು ಈತ ಈ ಸಭಾ ಕಾರ್ಯಕ್ರಮದ ಇಡೆಗೆ ಮುಕ್ತಾಯ ಮಂತಂದಿಲ್ಲ.